ಎಸ್ ಕೃಷ್ಣ ಚೈತನ್ಯ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಅಧ್ಯಾಯ 5 ಕರ್ಮಯೋಗ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. 5ನೇ ಅಧ್ಯಾಯ ಕರ್ಮಯೋಗ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ನಿಮಿಷ. ಕೃಷ್ಣ ಚೈತನ್ಯ. ಹರೇ ಕೃಷ್ಣ. ಓಕೆ, ಸ್ಟಾರ್ಟ್ ಮಾಡುವ. 5ನೇ ಅಧ್ಯಾಯಕ್ಕೆ ಹೋಗುವ. ಎಸ್, ಓಕೆ. ಅರ್ಜುನನ ಗೊಂದಲ. ಶ್ಲೋಕ 1. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಸಂಶಸಿ ಯಶ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಎಂತಲ್ಲಿ ಅರ್ಜುನನು ಕೇಳಿದನು, ಏ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯಾ, ಅನಂತರ ನೀನು ಭಕ್ತಿಪೂರ್ವ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತೀಯಾ? ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ? ನಾನು ಕರ್ಮ ಬಿಡ್ಬೇಕಾ, ಇಲ್ಲ ನಾನು ಭಕ್ತಿಪೂರ್ವ ಕರ್ಮ ಮಾಡ್ಬೇಕಾ? ಎರಡರಲ್ಲಿ ಯಾವುದು ಶ್ರೇಯಸ್ಕರ? ಎಸ್, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಓಕೆ, ಅರ್ಜುನ ಫಸ್ಟ್ ತಪ್ಪು ಗ್ರಹಿಕೆ ಮತ್ತೆ ಶ್ಲೋಕಕ್ಕೆ ಹೋಗುವ. ಓಕೆ, ಅರ್ಜುನನ ತಪ್ಪು ಗ್ರಹಿಕೆ. ಶುಷ್ಕ ಒಣ ಮಾನಸಿಕ ಆಹೋಪಗಳಿಂದ ಭಕ್ತಿ ಸೇವೆ ಉತ್ತಮವಾಗಿದೆ. ನೋಡಿ, ಮೆಂಟಲ್ ಸ್ಪೆಕ್ಯುಲೇಷನ್. ಮೆಂಟಲ್ ಸ್ಪೆಕ್ಯುಲೇಷನ್ ಅಂತ ನಮ್ಮ ತಲೆಯಲ್ಲಿ ಎಂತ ಬರ್ತದೆ ಅದನ್ನು ಹೇಳುವಂಥದ್ದು. ಈಗ ತುಂಬಾ ಸಂಸ್ಥೆಗಳುಂಟು, ಸೋಕೋಳ ಆಧ್ಯಾತ್ಮಿಕ ಸಂಸ್ಥೆಗಳು. ಯಾಕೆ ಅವ್ರದ್ದು ಈ ಪುಸ್ತಕ ಸರಿ ಇಲ್ಲ ಅಂತ ನಾವು ಯಾಕೆ ಹೇಳುವಂಥದ್ದು? ಒಂದು ಗುರು ಪರಂಪರೆ ಇಲ್ಲ, ಮತ್ತೊಂದಂದ್ರೆ ಮೆಂಟಲ್ ಸ್ಪೆಕ್ಯುಲೇಷನ್, ಊಹಾಪೂಹ. ಯಾಕೆಂದ್ರೆ ಅವ್ರದ 4 ದೋಷ ಉಂಟು. ಯಾವುದೆಲ್ಲ 4 ದೋಷ? ಮೋಸ ಮಾಡುವ ಪ್ರವೃತ್ತಿ ಇರ್ತದೆ, ಮತ್ತೆ ತಪ್ಪು ಮಾಡ್ತಾರೆ, ಮತ್ತೆ ಭ್ರಮೆಯಲ್ಲಿ ಒಳಗಾಗ್ತಾರೆ, ಮತ್ತೆ ಇಂದ್ರಿಯಗಳು ಪರ್ಫೆಕ್ಟ್ ಅಲ್ಲ. ಈ 4 ದೋಷ ಉಂಟು. ಹಾಗೆ 4 ದೋಷ ಇದ್ದವ ಸರಿಯಾಗಿ ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಒಣ ಮಾನಸಿಕ ಅಹೋಭಗಳಿಂದ ಭಕ್ತಿ ಸೇವೆ ಉತ್ತಮ. ಭಕ್ತಿ ಸೇವೆಯಲ್ಲಿ ಎಂತ ಅಂದ್ರೆ ಅದು ಅವರೋಹ ಪಂಥ, ಆರೋಹ ಪಂಥ ಮತ್ತೆ ಅವರೋಹ ಪಂಥ ಉಂಟು. ಎಸ್, 2 ಉಂಟು, ಆರೋಹ ಮತ್ತೆ ಅವರೋಹ. ಒಂದು ನಿಮಿಷ. ಎಸ್, ಭಕ್ತಿ ಸೇವೆ ಅವರೋಹ ಪಂಥ, ಆದ್ರೆ ನಮ್ಮ ಸೋಕಾಲ್ಡ್ ಸೈನ್ಸ್ ಆರೋಹ ಪಂಥ. ಎಂತ ವ್ಯತ್ಯಾಸ ಆರೋಹ ಪಂಥ ಮತ್ತೆ ಅವರೋಹ ಪಂಥಕ್ಕೆ? ಅವರೋಹ ಪಂಥ ಅಂದ್ರೆ ಡಿಡಕ್ಟಿವ್ ನಾಲೆಜ್. ಈಗ ಈ 10ನೇ ಅಧ್ಯಾಯದು 13ನೇ ಶ್ಲೋಕದಲ್ಲಿ ಅರ್ಜುನ ಹೇಳ್ತಾನೆ, ಅಸಿತ ದೇವಲ ವ್ಯಾಸ ಇವರು ನಿನ್ನ ಬಗ್ಗೆ ಹೇಳಿದ್ದಾರೆ, ಈಗ ನೀನು ಕೂಡ ಅದನ್ನು ಹೇಳ್ತಾ ಇದೀಯ. ಇದಕ್ಕೆ ಹೇಳುವಂಥದ್ದು ಅವರೋಹ ಪಂಥ. ಪ್ರೀವಿಯಸ್ ಆಚಾರ್ಯ ಅಂತ ಹೇಳಿದ್ರೆ ಅದನ್ನು ಫಾಲೋ ಮಾಡುವಂಥದ್ದು. ಆದ್ರೆ ಆರೋಹ ಪಂಥದಲ್ಲಿ ಐನ್ಸ್ಟೀನ್ ಮತ್ತೆ ನ್ಯೂಟನ್ ಅವರು ಅಂದ್ರೆ ಹೇಳಿದ್ದಾರೆ, ಆದ್ರೆ ಈಗದು ಸೋ ಕಾಲ್ಡ್ ಸೈಂಟಿಸ್ಟ್ನವರು ಅವ್ರು ಹೇಳಿದ್ದು ಸರಿ ಇಲ್ಲ. ಅದಕ್ಕೆ ಹೇಳುವಂಥದ್ದು ಅಸೆಂಡಿಂಗ್ ಪ್ರೊಸೆಸ್. ಡಿಸೆಂಡಿಂಗ್ ಪ್ರೊಸೆಸ್ ಕರೆಕ್ಟ್, ಅಸೆಂಡಿಂಗ್ ಪ್ರೊಸೆಸ್ ತಪ್ಪು. ಅವರೋಹ ಪಂಥ ಸರಿ, ಆರೋಹ ಪಂಥ ಸರಿ ಅಲ್ಲ. ಹಾಗಾಗಿ ಒಣ ಮಾನಸಿಕ ಅಹೋಪಗಳಿಂದ ಭಕ್ತಿ ಸೇವೆ ಉತ್ತಮ. ಸೇಮ್ ಹೇಗಂದ್ರೆ ಕೃಷ್ಣ ಬ್ರಹ್ಮನಿಗೆ ಹೇಳಿದ್ದು, ಬ್ರಹ್ಮ ಸೇಮ್ ರಿಪೀಟ್ ಮಾಡುವಂಥದ್ದು ನಾರದ ಮುನಿಗೆ, ನಾರದ ಮುನಿ ಅದನ್ನು ವೇದವ್ಯಾಸಿಗೆ ಹೇಳುವಂಥದ್ದು, ವೇದವ್ಯಾಸ ಮಧ್ವಾಚಾರ್ಯ ಹೇಳುವಂಥದ್ದು. ಈ ರೀತಿ ಏನು ಚೇಂಜಸ್ ಇಲ್ಲ.
ಕೃಷ್ಣ ಎಂತ ಹೇಳಿದಾನೆ ಹಾಗೆ, ಅದಕ್ಕೆ ಹೇಳುವಂಥದ್ದು ಅವರೋಹ ಪಂಥ. ಆದ್ರೆ ಈ ಒಣ ಮಾನಸಿಕ ಆಹೋಪವ ಅಂದ್ರೆ ಮೆಂಟಲ್ ಸ್ಪೆಕ್ಯುಲೇಷನ್, ತುಂಬಾ ಸಂಸ್ಥೆಗಳು ಅವರವರ ಅಭಿಪ್ರಾಯ ಕೊಡುವಂಥದ್ದು, ನನ್ನ ಪ್ರಕಾರ ಹೀಗೆ, ನನ್ನ ಪ್ರಕಾರ ಹಾಗೆ, ಅದು ಪ್ರಯೋಜನವಿಲ್ಲ. ಯಾಕೆಂದ್ರೆ ಅವ್ರದ್ದು 4 ದೋಷ ಉಂಟು. ಮೋಸ ಮಾಡೋ ಪ್ರೊಪೆನ್ಸಿಟಿ, ತಪ್ಪು ಮಾಡ್ತಾರೆ, ಇಂದ್ರಿಯಗಳು ಸರಿ ಇಲ್ಲ, ಮತ್ತೆ ಭ್ರಮೆಯಲ್ಲಿ ಒಳಗಾಗ್ತಾರೆ. 2ನೇ ಅಧ್ಯಾಯದ ಶ್ಲೋಕ 11ರಿಂದ 30ರವರೆಗೆ ಕೃಷ್ಣ ವಿವರಿಸಿದ ಆತ್ಮದ ಜ್ಞಾನ, ಆತ್ಮದ ಬಗ್ಗೆ ವಿವರಿಸಿದ್ದಾನೆ. ಒಟ್ಟಿಗೆ 11ರಿಂದ 30 ಶ್ಲೋಕ 2ನೇ ಅಧ್ಯಾಯದ. 31ರಿಂದ 37 ನಿಗದಿತ ಕರ್ತವ್ಯವನ್ನು ವಿವರಿಸಲಾಗಿದೆ. ಅದು ಕರ್ಮಕಾಂಡ, ಸಕಾಮ ಕರ್ಮ ಯೋಗದ ಬಗ್ಗೆ. ಶ್ಲೋಕ 42-45 ಫಲಪ್ರದ ಚಟುವಟಿಕೆಗಳಿಂದಾಗಿ ಆತ್ಮ ಸಿಕ್ಕಿ ಹಾಕಿಕೊಳ್ಳುವುದು, ಅಂದ್ರೆ ಇದು ಬುದ್ಧಿಯೋಗ, ನಿಷ್ಕಾಮ ಕರ್ಮಯೋಗ. 43ರಿಂದ 53 ಭಕ್ತಿ ಸೇವೆಯನ್ನು ಬೇರ್ಪಡಿಸುವ ಪ್ರಕ್ರಿಯೆ ವಿವರಿಸುತ್ತದೆ, ಅದು ಕೂಡ ಬುದ್ಧಿಯೋಗ, ನಿಷ್ಕಾಮ ಕರ್ಮಯೋಗ. 3ನೇ ಅಧ್ಯಾಯದ ಶ್ಲೋಕ 17-18 ಜ್ಞಾನದಲ್ಲಿರುವ ವ್ಯಕ್ತಿಗೆ ಯಾವ ಕರ್ತವ್ಯ ಇಲ್ಲ. 4ನೇ ಅಧ್ಯಾಯದ ಶ್ಲೋಕ 33 ಎಲ್ಲಾ ರೀತಿಯ ಯಜ್ಞದ ಕೆಲಸವು ಜ್ಞಾನದಲ್ಲಿ ಅಂತ್ಯಗೊಳ್ಳುತ್ತದೆ. ಮತ್ತು 4ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಕೃಷ್ಣ ಮತ್ತೆ ಅರ್ಜುನ ಎದ್ದು ಹೋರಾಡಲು ಹೇಳಿದನು. ಹೀಗೆ ಅರ್ಜುನ ಗೊಂದಲದಾಗ ಸನ್ಯಾಸವಾದ ಕರ್ಮ ಕೇಳ್ತಾ ಇದ್ದಾನೆ. ಈಗ ಭಗವಂತನ ಉತ್ತರ ನೋಡುವ, ಭಗವಂತ ಎಂತ ಉತ್ತರ ಕೊಡ್ತಾನೆ ಅಂತ. ಒಳ್ಳೆ ಉತ್ತರ ಕೊಡ್ತಾನೆ ಭಗವಂತ, ಇದಕ್ಕೆ ತುಂಬಾ ಮುಖ್ಯ ಇದು. ಅನುಮಾನವನ್ನು ತೆರವುಗೊಳಿಸು. ಶ್ಲೋಕ 2 ಅನುಮಾನವನ್ನು ತೆರವು. ಭಗವಂತ ಈಗ ಅನುಮಾನವನ್ನು ತೆರವುಗೊಳಿಸ್ತಾನೆ. ಓಕೆ. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮ ಯೋಗಶ್ಚ ನಿಶ್ರೇಯಸ್ಕರೌ ಉಭೌ ತಯೋಸ್ತು ಕರ್ಮ ಸನ್ಯಾಸತ್ ಕರ್ಮಯೋಗ ವಿಶಿಷ್ಯತೆ. ದೇವೋತ್ತಮ ಪುರುಷನು ಹೀಗೆ ಉತ್ತರಿಸಿದನು, ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡೂ ಮುಕ್ತಿ ಪದಕ್ಕೆ ಕೊಂಡೊಯ್ಯುತ್ತದೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಭಗವಂತ ಅಂತ ಹೇಳ್ತಿದ್ದಾನೆ, ಕರ್ಮ ಸನ್ಯಾಸಿ. ಈಗ ನಿಮ್ಗೆ ಕರ್ಮ ಸನ್ಯಾಸಿ ಅಂತ ಗೊತ್ತಿರ್ಬೋದು. ಕರ್ಮ ಸನ್ಯಾಸಿ ಯಾರು ಹೇಳ್ತೀರಿ? ಯಾರಿಗೆ ಗೊತ್ತುಂಟ ಕರ್ಮ ಸನ್ಯಾಸಿ ಅಂದ್ರೆ ಯಾರಂತ? ಎಸ್, ಅನ್ಮ್ಯೂಟ್ ಮಾಡ್ತೇನೆ. ಕರ್ಮ ಸನ್ಯಾಸಿ ಅಂದ್ರೆ ಯಾರಿಗೆ ಗೊತ್ತುಂಟ? ಯಾರದು ಹೇಳ್ಬೋದಾ? ಎಲ್ಲ ಭಗವತ್ ಅರ್ಪಿತವಾದದ್ದು, ಭಗವಂತನೇ ಮಾಡಿಸೋದು ಕರ್ಮ ಸನ್ಯಾಸ. ಅಲ್ಲಪ್ಪ, ಅದಲ್ಲ. ಕರ್ಮ ಸನ್ಯಾಸಿ ಯಾರಿಗೆ ಅದು ಗೊತ್ತುಂಟ? ಎಂತದ್ದು ಹೇಳ್ಬೋದಾ ಕರ್ಮ ಸನ್ಯಾಸಿ ಬಗ್ಗೆ? ಎಸ್, ಯಾರಿಗೆ ಗೊತ್ತಿಲ್ವಾ? ಓಕೆ, ನೋಡಿ ಹೇಗೆ ಅಂದ್ರೆ, ಒಬ್ಬ ಭಕ್ತಿಯಲ್ಲಿ ಸನ್ಯಾಸಿ ಇದ್ದಾನೆ, ಭಕ್ತಿ ಸನ್ಯಾಸಿ, ಮತ್ತೊಬ್ಬ ಕರ್ಮ ಸನ್ಯಾಸಿ. ಕರ್ಮ ಸನ್ಯಾಸಿ ಅಂದ್ರೆ ಈಗ ಹೇಗಂದ್ರೆ, ನೀವು ಕುಂಭಮೇಳದಲ್ಲಿ ನೋಡ್ಬೋದು, ತುಂಬ ಮಂದಿ ಕರ್ಮ ಸನ್ಯಾಸಿಗಳು, ಅವರಿಗೆ ಫಸ್ಟ್ ಮರ್ಯಾದೆ ಕೊಡ್ತಾರೆ. ಕರ್ಮ ಸನ್ಯಾಸಿ ಅಂದ್ರೆ ಎಲ್ಲವನ್ನು ಬಿಟ್ಟು ಹೋಗಿದ್ದಾನೆ. ಆದ್ರೆ ಅದಕ್ಕಿಂತ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಿ ಉತ್ತಮ. ಪ್ರಭುಪಾದ ಹೇಳ್ತಾರೆ, ಎ ಗುಡ್ ಗೃಹಸ್ಥ ಈಸ್ ಆಲ್ವೇಸ್ ಬೆಟರ್ ದೆನ್ ಸನ್ಯಾಸಿ. ಅಂದ್ರೆ ಒಳ್ಳೆ ಗೃಹಸ್ಥ ಸನ್ಯಾಸಿಗಿಂತ ಉತ್ತಮ. ಯಾಕೆ ಪ್ರಭುಪಾದ ಯಾಕೆ ಹೇಳ್ತಾರೆ? ಯಾಕೆಂದ್ರೆ ಅವ ನಿರ್ಬಂಧ ಕೃಷ್ಣ ಸಂಬಂಧಿ, ಅವನ ಹಿಂದೆ ಸುಖ ಇಲ್ಲ, ಫ್ಯಾಮಿಲಿ ಇದ್ರೂ ಕೂಡ ಸೆಂಟ್ರಲ್ಲಿ ಕೃಷ್ಣ. ಹಾಗೆ ಇಲ್ಲಿ ಕರ್ಮ ಸನ್ಯಾಸಿ ಅಂದ್ರೆ ತುಂಬಾ ಮಂದಿ ಇದ್ದಾರೆ ಕರ್ಮ ಸನ್ಯಾಸಿಗಳು. ಅವರು ಹೇಗೆ ಅಂದ್ರೆ ಎಲ್ಲವನ್ನು ಬಿಟ್ಟು ಹೋಗುವಂಥದ್ದು. ಆದ್ರೆ ಯಾವಾಗ ಅವರಿಗೆ ಇಂದ್ರಿಯ ಸುಖ ಮಾಡೋ ಅವಕಾಶ ಸಿಗ್ತದೆ ಆಗ ಇಂದ್ರಿಯ ಸುಖ ಮಾಡ್ತಾರಂತೆ. ಯಾಕೆಂದ್ರೆ ಇಂದ್ರಿಯಗಳನ್ನು ಆರ್ಟಿಫಿಷಿಯಲ್ ಆಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಕೃಷ್ಣನ ಹೆಸರು ಋಷಿಕೇಶ. ಋಷಿಕ ಅಂದ್ರೆ ಇಂದ್ರಿಯ, ಏಷ ಅಂದ್ರೆ ಒಡೆಯ. ಋಷಿಕೇಶ ಋಷಿಕೇನ ಸೇವನ ಭಕ್ತಿ ರುಚ್ಯತೆ. ಅಂದ್ರೆ ನಾವು ಋಷಿಕೇಶನ ಸೇವೆ ಮಾಡಬೇಕು ಇಂದ್ರಿಯಗಳಿಂದ, ಆದ್ರೆ ಕರ್ಮ ಸನ್ಯಾಸಗಳು ಮಾಡುವುದಿಲ್ಲ. ಇಂದ್ರಿಯಗಳನ್ನು ಹೇಗೆ ಅಂದ್ರೆ, ಈಗ ಅಂಬರೀಷ್ ಮಹಾರಾಜ್ ಅವ ರಾಜನಾಗಿದ್ದ, ಅವ ಡೈಮಂಡ್ ಅಂತ ಹೇಳುವಂಥದ್ದು ಒಡವೆಗಳನ್ನ ಹಾಕಿದ್ದ, ಮತ್ತೆ ಅವನ ಈ ಡ್ರೆಸ್ ಎಲ್ಲ ಡೈಮಂಡ್ ಇಂದ ಕೂಡಿತ್ತು, ಬಂಗಾರ ಡೈಮಂಡ್ ಇಂದ ಯೂಸ್ ಮಾಡಿದ್ದಾನೆ. ಆದ್ರೆ ಅಂಬರೀಷ್ ಮಹಾರಾಜ್ ಎಂತ ಮಾಡಿದ್ದಾನೆ? ಅಂಬರೀಷ್ ಮಹಾರಾಜ್ ಕಣ್ಣಿನಿಂದ ಕೃಷ್ಣನ್ ನೋಡ್ತಾ ಇದ್ದ, ಕಿವಿಯಿಂದ ಕೃಷ್ಣನ ಬಗ್ಗೆ ಕೇಳ್ತಾ ಇದ್ದ, ಮೂಗಿನಿಂದ ಕೃಷ್ಣನಿಗೆ ಹಾಕಿದ ಹೂವನ್ನು ಸ್ಮೆಲ್ ಮಾಡ್ತಿದ್ದ, ಬಾಯಿಯಿಂದ ಕೃಷ್ಣನ ಬಗ್ಗೆ ಮಾತಾಡ್ತಿದ್ದ, ಕೃಷ್ಣ ಪ್ರಸಾದ್ ತಿಂತಾ ಇದ್ದ, ಕಾಲಿಂದ ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ, ಕೈಯಿಂದ ಕೃಷ್ಣನಿಗೆ ಸೇವೆ ಮಾಡ್ತಾ ಇದ್ದ. ಇದು ಎಂತ ಹೇಳುವಂಥದ್ದು ರೆಕಮೆಂಡೆಡ್ ಶಾಸ್ತ್ರದಲ್ಲಿ. ಅಂದ್ರೆ ಎಲ್ಲವನ್ನು ಕೃಷ್ಣನಿಗೆ ಯೂಸ್ ಮಾಡುವಂಥದ್ದು. ಅದು ಕರ್ಮ ಸನ್ಯಾಸಿಗಳು ಹಾಗೆ ಮಾಡ್ತಾ ಇಲ್ಲ, ಎಲ್ಲವನ್ನು ಬಿಟ್ಟು ಹೋಗುವಂಥದ್ದು. ಆದ್ರೆ ಅವರು
ಅದರ ಅರ್ಥ ಕೀಳು ಅಂತಲ್ಲ. ಈಗ ಹೇಗಂದ್ರೆ ಜನರೆಲ್ಲ ಈಗ ನೋಡಿ, ಅವರು ಕೂಡ ಎಂತಂದ್ರೆ ತಪಸ್ ಮಾಡಿ ಸಿದ್ಧಿ ಉಂಟು ಅವರ ಹತ್ರ, ಆದ್ರೆ ಅದು ಅಲ್ಟಿಮೇಟ್ ಕೃಷ್ಣನಿಗೆ ಪ್ಲೀಸ್ ಆಗುವಂಥದ್ದಲ್ಲ. ಅವರಿಗೆ ಯಾವುದು ಅನಿಮ ಲಗಿಮ ಪ್ರಾಪ್ತಿ ಇಂಥದ್ದೆಲ್ಲ ಅಷ್ಟಸಿದ್ಧಿ ಉಂಟು, ಅದು ಸಿಗ್ಬೋದು ಅವರಿಗೆ. ಆದ್ರೆ ಇದು ಫೈನಲ್ ಅಲ್ಲ, ಅದು ಫೈನಲ್ ಅಲ್ಲ. ಯಾಕೆಂದ್ರೆ ಕೃಷ್ಣನ ಧಾಮಕ್ಕೆ ಕೃಷ್ಣನೊಟ್ಟಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಕೃಷ್ಣನಲ್ಲಿಗೆ ನಮ್ಮ ಜೀವನದ ಮೇನ್ ಗುರಿ ಅಂತಂದ್ರೆ ಮರಳಿ ದೇವತೆ ಮನೆಗೆ ಹೋಗುವಂಥದ್ದು, ಬ್ಯಾಕ್ ಹೋಮ್, ಬ್ಯಾಕ್ ಟು ಗಾಡ್ ಹೆಡ್. ಇದು ನಮ್ಮ ಜೀವನದ ಮೇನ್ ಗುರಿ. ಆದ್ರೆ ಕರ್ಮ ಸನ್ಯಾಸಿಗಳಿಗೆ ಅದು ಗುರಿ ಅಲ್ಲ, ಅವರಿಗೆ ಸಿದ್ಧಿ ಪ್ರಾಪ್ತಿ ಮಾಡುವಂಥದ್ದು. ಪವರ್ಫುಲ್ ಇದ್ದಾರೆ ಅವರು, ಆದ್ರೆ ಆ ಪವರ್ ಏನು ಪ್ರಯೋಜನವಿಲ್ಲ. ಯಾಕೆಂದ್ರೆ ದುರ್ವಾಸ ಮುನಿ ಅಷ್ಟು ಪವರ್ ಇದ್ದ ಯೋಗಿ, ಎಲ್ಲ ಸಿದ್ಧಿತ್ತು ಅವರಿಗೆ. ಆದ್ರೆ ಲಾಸ್ಟ್ ಎಂತ ಮಾಡಿದ್ರು, ಅಂಬರೀಷ್ ಮಹಾರಾಜ್ಗೆ ಅಡ್ಡ ಬಿದ್ರು. ಹಾಗಾಗಿ ಕೃಷ್ಣ ಕೂಡ ಹೇಳುವಂಥದ್ದು ಅದೇ. ಕೃಷ್ಣ ಎಂತ ಹೇಳುವಂಥದ್ದು, ದೇವೋತ್ತಮ ಪುರುಷನು ಹೀಗೆ ಉತ್ತರಿಸಿದ ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡು ಮುಕ್ತಿ ಪದಕ್ಕೆ ಕೊಂಡೊಯ್ಯುತ್ತದೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಹಾಗಾಗಿ ಕೃಷ್ಣ ಹೇಳಿದನ್ನು ನಾವು ಕೇಳ್ಬೇಕಷ್ಟೇ, ಸಿಂಪಲ್. ಕೃಷ್ಣ ಹೇಳ್ತಿದ್ದಾನೆ ಭಕ್ತಿ ಸೇವಾ ಕರ್ಮ ಉತ್ತಮ, ಎಸ್, ನಾವು ಅದನ್ನು ಒಪ್ಪಬೇಕು. ಎಸ್. ಈಗ ಒಂದು ಉದಾಹರಣೆ ಕೊಡ್ತೇನೆ ಇಲ್ಲಿ. ಎಸ್. ಈಗ ಇಲ್ಲಿ ನೃಗ ಅಂತ ಒಬ್ಬ ರಾಜ ಇದ್ದ. ನೃಗನ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ತೇನೆ. ನೃಗ ಅಂತ ಒಬ್ಬ ರಾಜ ಇದ್ದ. ಅವ ಹೇಗೆ ಅಂದ್ರೆ ದೊಡ್ಡ ದಾನಿ. ಅವ ಎಲ್ಲ ಬ್ರಾಹ್ಮಣನ ಕರೆದು ಅವರಿಗೆ ಗೋವನ್ನು ದಾನ ಮಾಡಿದ. ಖಾಲಿ ಗೋದಾನ ಮಾಡಿದ ಮಾತ್ರ ಅಲ್ಲ, ಗೋಗಳಿಗೆ ದಾನ ಮಾಡುವಾಗ ಗೋಗೆ ಬಂಗಾರ ಹಾಕಿ ದಾನ ಮಾಡಿದ. ಕಡೆಗೆ ಎಂತಾಯ್ತು ಅಂದ್ರೆ, ಒಂದು ಗೋ ವಾಪಸ್ ಅವನ ಅಲ್ಲಿಗೆ ಬಂತು. ಅದನ್ನು ಇನ್ನೊಂದು ಬ್ರಾಹ್ಮಣಿಗೆ ದಾನ ಮಾಡಿದ. ಅದು ಎಂತಾಯ್ತು ಅಂದ್ರೆ, ಆ ಬ್ರಾಹ್ಮಣ ಗೊತ್ತಾಯ್ತು ಇದು ಇನ್ನೊಬ್ಬನಿಗೆ ದಾನ ಮಾಡಿದ ನೀನು ನನಗೆ ಮಾಡಿದಂತ. ಅವನಿಗೆ ಶಾಪ ಆಗಿದೆ. ಇನ್ನೊಬ್ಬನಿಗೆ ಕೊಟ್ಟದ್ದು ನನಗೆ ಹೇಗೆ ಕೊಟ್ಟಿಯ, ನೀನು ಎಂತಾಗು ಲಿಸರ್ಡ್ ಆಗು ಅಂತ. ಹಾಗೆ ಅಷ್ಟು ದಾನ ಮಾಡಿ ಕೂಡ ನೋಡಿ ಎಂತಾದ, ನೆಕ್ಸ್ಟ್ ಲೈಫ್ ಲಿಸರ್ಡ್ ಆದ. ಲಿಸರ್ಡ್ ಆಗಿ ಯಾರು, ಕೃಷ್ಣ ಅವನನ್ನು ಡೆಲಿವರ್ ಮಾಡುವಂತ ಇಲ್ಲಿ ನೋಡಿ. ಹಾಗಾಗಿ ಇದರಿಂದ ನಾವು ಎಂತ ತಿಳಿಬೇಕು, ಈಗ ನಾವು ಕೂಡ ಹೇಳ್ತೇವೆ ಆ ಸೇವೆ ಈ ಸೇವೆ ಒಳ್ಳೇದು, ಎಲ್ಲವೂ ಬಂಧನಕ್ಕೆ ದಾರಿ. ಪ್ರಭುದ ಒಳ್ಳೇದಂದ್ರೆ ಕೃಷ್ಣನಿಗೆ ಸೇವೆ ಮಾಡುವಂಥದ್ದು. ಯಾಕೆಂದ್ರೆ ಅದು ಅಕರ್ಮ. ನೀವು ಕರ್ಮ ಮಾಡಿದ್ರೆ ಪುಣ್ಯ ಮಾಡ್ತೀರಿ, ಪುಣ್ಯದಲ್ಲಿ ನೀವು ಸ್ವರ್ಗಲೋಕ ಹೋಗ್ಬೋದು, ಉನ್ನತ ಲೋಕ ಹೋಗ್ಬೋದು, ಬ್ರಹ್ಮಲೋಕ ಹೋಗ್ಬೋದು, ಮಹರ್ಲೋಕ ಹೋಗ್ಬೋದು, ಜಪಲೋಕ ಹೋಗ್ಬೋದು, ತಪಲೋಕ ಹೋಗ್ಬೋದು, ಈ ರೀತಿ ಹೋಗ್ಬೋದು ಉನ್ನತ ಲೋಕ. ಆದ್ರೆ ಮತ್ತೆ ಜನ್ಮ ಮೃತ್ಯು ಜರ ವ್ಯಾಧಿ ಉಂಟು. ಹಾಗಾಗಿ ನಾವು ಅಕರ್ಮ ಕೃಷ್ಣನ ಕೆಲಸ ಮಾಡಿದ್ರೆ ನೆಕ್ಸ್ಟ್ ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ, ಯಾವುದೇ ಬಂಧನ ಇಲ್ಲ, ಇಲ್ಲದ ಬಂಧನ ಉಂಟು. ಹಾಗಾಗಿ ಪುಣ್ಯ ಕೂಡ ಎಂತ ಅಂದ್ರೆ ನಾವು ಒಳ್ಳೇದ ಮೇಲೆ ಹೇಳ್ತೇವೆ, ನಾವು ಅವರಿಗೆ ಸೇವೆ ಮಾಡಬೇಕು, ಇದು ಮಾಡಬೇಕು, ಸಹಾಯ ಮಾಡಬೇಕು, ಅದು ಮಾಡಬೇಕು. ಇದಕ್ಕೆ ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ಈ ಉದಾಹರಣೆ ನಿಮಗೆ ಅರ್ಥ ಆಗ್ಬೋದನ್ನು ನಾನು ಭಾವಿಸ್ತೇನೆ. 2020 ಏಪ್ರಿಲ್ ಅಲ್ಲಿ ಲಾಕ್ಡೌನ್ ಟೈಮಲ್ಲಿ ಇಲ್ಲಿ ಒಂದು 50 ಕಾರ್ಮಿಕರು ಮತ್ತೆ 50 ಭಿಕ್ಷುಕರಿಗೆ ಅವರಿಗೆ ಊಟ ಬೇಕಿತ್ತು. ನಾವು ನಮ್ಮ ದೇವಸ್ಥಾನದಿಂದ ಕೊಟ್ಟೆವು ಊಟ, ಒಂದು ತಿಂಗಳು, ಒಂದು 40 ದಿವಸ. ಅದೇ ಇಲ್ಲಿ ಒಬ್ರು ನಮ್ಮ ಪರಿಚಯಸ್ಥರು, ಅವರೆಂತ ಮಾಡಿದ್ರು 100 ಮಂದಿಗೆ, ಈಗ ನಾವು ಕೂಡ ಸ್ವಲ್ಪ ಖರ್ಚು ಮಾಡಿದ್ದೇವೆ, ನಾವು ಅವರಿಗಿಂತ ಸ್ವಲ್ಪ ಜಾಸ್ತಿ ಮಾಡಿದ್ದೇವೆ. ಅವರೆಂತ ಮಾಡಿದ್ರು 1,000 ರೇಷನ್ ಕೊಟ್ರು. ಇವರೆಂತ ಮಾಡಿದ್ರು, ಆ ರೇಷನ್ ಅನ್ನು ಇವರು ಅದನ್ನು ಮಾರಿ 500 ರೂಪಾಯಿಗೆ ಮಾರಿ ಕುಡಿದ್ರು ಎಲ್ಲರೂ. ಯಾಕಂದ್ರೆ ಎಲ್ಲರೂ ಕುಡುಕರು. ಅದು ನಾವೆಂತ ಮಾಡಿದ್ದೇವೆ, ನಾವು ಪ್ರಸಾದ ಕೊಟ್ಟೆವು. ಈಗ ನಮ್ಮ ಪ್ರಸಾದದಿಂದ ಎಂತ ಆಯ್ತು, ಅವರಿಗೆ ನೆಕ್ಸ್ಟ್ ಲೈಫ್, ಈ ಲೈಫ್ ಇಲ್ಲದ ನೆಕ್ಸ್ಟ್ ಲೈಫಿಗೆ ಕೃಷ್ಣ ಎಂತ ಪ್ಲೀಸ್ ಮಾಡ್ತಾನೆ ಅವರಿಗೆ. ಹಾಗೆ ನಮಗೆ ಲಾಸ್ ಇಲ್ಲ, ಆದ್ರೆ ಅವರಿಗೆ ಎಂತ ಆಯ್ತು, ಅವರು ಕೊಟ್ಟ ಇದರಿಂದ ಅವ್ರು ಕುಡ್ದ ಕಾರಣ ಅವರಿಗೆ ಕೂಡ ಪಾಪ ಹಿಡಿತದೆ. ಹಾಗೆ ನಮಗೆ ಗೊತ್ತಿರಬೇಕು ಯಾವುದು ಒಳ್ಳೇದು ಯಾವುದು ಕೆಟ್ಟದಂತ. ಹಾಗಾಗಿ ಕೃಷ್ಣ ಪ್ರಜ್ಞೆ ಮಾಡಿದ್ರೆ ನಮಗೇನು ಲಾಸ್ ಇಲ್ಲ, ಅವನಿಗೆ ಕೂಡ ಲಾಭ, ಎದುರಿನವನಿಗೆ, ನಮ್ಗೆ ಕೂಡ ಲಾಭ, ಅವನಿಗೆ ಕೂಡ ಲಾಭ. ಆದ್ರೆ ಈ ರೀತಿ ನಾವು ಒಳ್ಳೆ ಹೆಲ್ಪ್ ಮಾಡುವಂತದ್ದು, ಅದು ಹೇಗಾಗ್ತದೆ ಅಂದ್ರೆ ಪುಣ್ಯ ಗಳಿಸಬಹುದು. ಅದು ಕೆಲವೊಮ್ಮೆ ನಾವು ಕೆಟ್ಟದ್ದು ಮಾಡಿದ್ರೆ ನಮಗೆ ಬರ್ತದೆ ಅದು ಕೆಟ್ಟದ್ದು. ಈ ರೀತಿ ನಾವು ತಿಳಿಯುವಂಥದ್ದು. ಎಸ್ ಶ್ಲೋಕ
ಶ್ಲೋಕ 3. ಓಕೆ, ತ್ಯಜಿಸುವಿಕೆಯ ಸರಿಯಾದ ತಿಳುವಳಿಕೆ. ಪ್ರಾಪಂಚಿಕತೆಯ ಬುದ್ಧಯ ಹರಿ ಸಂಬಂಧಿ ವಸ್ತುನ ಮುಮುಕ್ಷಿ ಪರಿತ್ಯಾಗೋ ವೈರಾಗ್ಯಂ ಫಾಲ್ಗುಕತಯೇತ್. ಮುಕ್ತಿಯನ್ನು ಸಾಧಿಸಲು ಕಾತರ ಇರುವ ವ್ಯಕ್ತಿಗಳು ದೇವೋತ್ತಮ ಪರಮೇಶ್ವರನಿಗೆ ಸಂಬಂಧಿಸಿದ ವಿಷಯಗಳನ್ನು ಐಕ್ಯವೆಂದು ಭಾವಿಸಿ ತ್ಯಜಿಸಿದರೆ ಅವರ ತ್ಯಾಗ ಅಪೂರ್ಣ ಎಂದು ಹೇಳಲಾಗಿದೆ. ಎಸ್, ಎಂತ ಹೇಳ್ತಾರೆ ಇಲ್ಲಿ? ಪ್ರಾಪಂಚಿಕತೆಯ ಬುದ್ಧಯ ಹರಿಸಂಬಂಧಿ ವಸ್ತುನ ಮುಮುಕ್ಷಿ ಪರಿತ್ಯಾಗೋ ವೈರಾಗ್ಯಂ ಫಾಲ್ಗುಕತೆ. ನಾವು ಫಾಲ್ಗು ವೈರಾಗ್ಯ ಮಾಡಬಾರ್ದು, ಯುಕ್ತ ವೈರಾಗ್ಯ ಮಾಡಬೇಕು. ಈಗ ಇದಕ್ಕೆ ಉದಾಹರಣೆ ಅಂತ ಇದಕ್ಕೊಂದು ಉದಾಹರಣೆ ಕೊಡ್ತೇನೆ. ರೂಪ ಗೋಸ್ವಾಮಿ ನವಾಬ್ ಹುಸೇನ್ ಶಾ ಅವನ ಆಸ್ಥಾನದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ಮತ್ತೆ ಕಡೆಗೆ ಚೇತನ್ ಮಾಮ ಭೇಟಿ ಆಗ್ತಾರೆ, ಮತ್ತೆ ಆ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾರೆ. ಮತ್ತೆ ಅವರು ಚೇತನ್ ಮಹಾಪ್ರಭು ಹೇಳಿದನ್ನು ಮಾಡ್ತಾರೆ ಕೆಲಸ. ಅಂದ್ರೆ ಈ ಪುಸ್ತಕ ಎಲ್ಲ ಬರೆಯುವಂಥದ್ದು ಅವ್ರು ಮಾಡುವಂಥದ್ದು. ಅವರು ಬಿಡುವಾಗ ಅವರಿಗೆ ಒಂದು ಬೋಟ್ ಚಿನ್ನದ ನಾಣ್ಯವನ್ನು ಕೊಡ್ತಾನೆ. ಯಾರು? ನವಾಬ್ ಹುಸೇನ್ ಶಾ. ಈಗ ನಾವು ಬಿಡುವಾಗ PF ಗ್ರಾಚ್ಯುಟಿ ಎಲ್ಲ ಸಿಗ್ತದೆ, ಅದೇ ರೀತಿ. ಅದನ್ನೆಂತ ಮಾಡಿದ್ರು ರೂಪ ಗೋಸ್ವಾಮಿ? ಅದನ್ನು 50% ಕೃಷ್ಣ ಪ್ರಜ್ಞೆಗೆ ಕೊಟ್ರು, ವೈಷ್ಣವರಿಗೆ ಕೊಟ್ರು, ಕೃಷ್ಣ ದೇವಸ್ಥಾನಕ್ಕೆ ಕೊಟ್ರು. 25% ಫ್ಯಾಮಿಲಿ ಕೊಟ್ರು, 25% ಸೇಫ್ಟಿಗೆ ಇಟ್ರು. ಆ 25% ಸೇಫ್ಟಿಗೆ ಇಟ್ಟದ್ದು ಅವರ ಅಣ್ಣ ಸನಾತನ ಗೋಸ್ವಾಮಿ ಜೈಲಿಂದ ಹೊರಗೆ ಬರುವಾಗ ಅದನ್ನು ಯೂಸ್ ಮಾಡಿದ್ರು. ಈ ರೀತಿ ಮಾಡಿ ಬೃಂದಾವನಕ್ಕೆ ಬಂದ್ರು. ಚೈತನ್ಯ ಮಹಾಪ್ರಭು ಅವರಿಗೆ ಪ್ರಯಾಗಲ್ಲಿ 10 ದಿವಸ ಕೃಷ್ಣ ಭಜನೆ ಬಗ್ಗೆ ತಿಳಿಸಿಕೊಟ್ರು. ಮತ್ತೆ ಅವರು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಅವರು ಬರಿತಾ ಇರುವಾಗ ಅವರಿಗೆ ಅಲ್ಲಿ ರಾಧಾ ಗೋವಿಂದ್ ಡಿಟಿ ಸಿಕ್ತು. ರಾಧಾ ಗೋವಿಂದ್ ಡಿಟಿಯನ್ನು ಎಂತಂದ್ರೆ ಒಂದು ಮರದಲ್ಲಿ ಕಟ್ಟಿದ್ರು. ಹೇಗೆಂದ್ರೆ ಈಗ ಈ ಹೆಂಗಸರದು ಸಾರಿಯಲ್ಲಿ ಕಟ್ತಾರಲ್ಲ, ಕಟ್ಟಿ ಈಗ ಕೂಲಿ ಕೆಲಸದವ್ರು ಮಾಡ್ತಾರೆ, ಮಕ್ಕಳನ್ನು ಹೇಗೆ ಇದು ಮಾಡ್ತಾರೆ, ಅದೇ ರೀತಿ ಇವರು ಜಸ್ಟ್ ಒಂದು ಲಯನ್ ಕ್ಲೋತ್ ಅಲ್ಲಿ ಇದ್ರು. ಅಷ್ಟು ಶ್ರೀಮಂತರು, ಎಲ್ಲವನ್ನು ಬಿಟ್ಟು ಪೂರ್ತಿ ವೈರಾಗ್ಯ. ಮತ್ತೆ ಬರಿತಾ ಇರುವಾಗ ಅದು ಡಿಟಿಸ್ ಅವರಿಗೆ ಸಿಕ್ಕಿದ್ರು, ರಾಧಾ ಗೋವಿಂದ್ ಡಿಟಿ. ಅವರು ಡೈಲಿ ಅದಕ್ಕೆ 2 ಚಪಾತಿ ಕೊಡ್ತಾ ಇದ್ರು, ಡ್ರೈ ಚಪಾತಿ. ಆ ಡಿಟಿಸ್ ಅವ್ರ ಹತ್ರ ಮಾತಾಡ್ತಿದ್ರು, ಗೋವಿಂದ್ಜಿ ನೀನು ಖಾಲಿ ನನಗೆ ಚಪಾತಿ ಕೊಡು, ಒಂದು ಸಬ್ಜಿ ಕೊಡುವುದಿಲ್ಲ. ಅದಕ್ಕೆ ರೂಪಗೋಸ್ವಾಮಿ ಹೇಳ್ತಾ ಇದ್ರು, ಇವತ್ತು ನೀನು ಸಬ್ಜಿ ಕೇಳ್ತೀಯ, ನಾಳೆ ಫ್ರೈ ಕೇಳ್ತೀಯ, ನಾಡಿದ್ದು ಸ್ವೀಟ್ ಕೇಳ್ತೀಯ, ನನಗೆ ಪುಡ್ಸೋದಿಲ್ಲ, ನನಗೆ ಬರೀಲಿಕ್ಕೆ ಉಂಟು, ಚೈತನ್ಯ ಬರೀಲಿಕ್ಕೆ ಹೇಳಿದ್ದಾರೆ, ಬ್ಯುಸಿ ಇದ್ರು. ಆ ಮೂಮೆಂಟಲ್ಲಿ ಒಬ್ಬ ವ್ಯಾಪಾರಿ ಬರ್ತಾನೆ, ಮರ್ಚೆಂಟ್. ಎಲ್ಲಿಂದ? ಸಿಂಧ್ ಅಂದ್ರೆ ಈಗ ಪಾಕಿಸ್ತಾನಕ್ಕೆ ಸೇರ್ತದೆ. ಅಲ್ಲಿಂದ ಒಬ್ಬ ವ್ಯಾಪಾರಿ ಬರ್ತಾನೆ. ಬಂದು ರೂಪ ಗೋಸ್ವಾಮಿಗೆ ಅಡ್ಡ ಬೀಳ್ತಾನೆ. ಅಡ್ಡ ಬಿದ್ದು ಹೇಳ್ತಾನೆ, ಸ್ವಾಮೀಜಿ ನಾನು ತುಂಬಾ ಹಣ ಮಾಡಿದ್ದೇನೆ ನನ್ನ ಬಿಸ್ನೆಸ್ ಇಂದ, ಹಾಗಾಗಿ ನಾನು ಕೃಷ್ಣ ಪ್ರಜ್ಞೆಗೆ ಅದನ್ನು ಯೂಸ್ ಮಾಡ್ಬೇಕಂತ ನನಗೆ ಇಚ್ಛೆ ಉಂಟು, ಸ್ವಲ್ಪ ನನಗೆ ಕೊಡ್ಬೇಕಂತ ಬಂದಿದ್ದೇನೆ. ಪ್ರಭುದಲ್ಲಿ ನೋಡಿ, ಇಂಥ ವ್ಯಕ್ತಿಗಳು ಇದ್ದರಂತೆ ಇಂದಿನ ಕಾಲದಲ್ಲಿ. ಅವರಾಗಿ ಸ್ವತಃ ಬಂದು ಭಗವಂತನ ಕೊಡ್ತಾ ಇದ್ರು. ಈಗ ನಾವು ಓದು ಕೂಡ ಕೊಡುದಿಲ್ಲ ಜನರು. ಈಗ ನಮಗೆ ಟೆಂಪಲ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತದೆ ನೆಕ್ಸ್ಟ್ ಮಂತ್. ಓದು ಕೂಡ ಜನರು ಕೊಡ್ತಾರೆ, ಆದ್ರೆ 2-3 ಸತಿ 3-4 ಸತಿ ಹೋಗ್ಬೇಕು, ಮತ್ತೆ ಕೊಡ್ತಾರೆ. ಆದ್ರೆ ಇದೆ ಅಂತ ಅಲ್ಲಿಂದ ಬಂದಿದ್ದಾನೆ. ಈಗ ಇವರೆಲ್ಲವನ್ನು ಬಿಟ್ಟವರು ಯಾರು? ರೂಪ ಗೋಸ್ವಾಮಿ. ಅಂದ್ರೆ ಜಸ್ಟ್ ಒಂದು ಲೈನ್ ಕ್ಲೋತ್ ಅಲ್ಲಿ ಇದ್ದಾರೆ, ಎಂತ ಆಸಕ್ತಿ ಯಾವುದಿಲ್ಲ. ಅಷ್ಟು ಎಂತ ಹೇಳೋದು, ಫೈನಾನ್ಸ್ ಮಿನಿಸ್ಟರ್ ಆಗಿದ್ದವರು ಎಲ್ಲವನ್ನು ಬಿಟ್ಟು ಬಂದಿದ್ದಾರೆ. ಆದ್ರೆ ಇಲ್ಲಿ ಎಂತ ಹೇಳಿದ್ರು ಅವನಿಗೆ? ಎಸ್, ನೀನು ಈ ಗೋವಿಂಜಿಗೆ ದೇವಸ್ಥಾನ ಕಟ್ಟು. ಇದಕ್ಕೆ ಹೇಳುವಂಥದ್ದು ಯುಕ್ತ ವೈರಾಗ್ಯ. ಫಾಲ್ಗು ವೈರಾಗ್ಯ ಅಂದ್ರೆ ಇಲ್ಲ, ನಾನು ಹಣ ಮುಟ್ಟುವುದಿಲ್ಲ. ಕರ್ಮ ಸನ್ಯಾಸಿಗಳು ಅವ್ರು ನೋಡಿದಾಗೆ, ಇಲ್ಲ ನಾನು ಹಣ ಮುಟ್ಟುವುದಿಲ್ಲ. ಆದ್ರೆ ಇಲ್ಲಿ ಅಂತ, ಇಲ್ಲಿ ನಿರ್ಬಂಧೆ ಕೃಷ್ಣ ಸಂಬಂಧಿ, ಯುಕ್ತ ವೈರಾಗ್ಯ, ಎಲ್ಲವನ್ನು ಕೃಷ್ಣನಿಗೆ ಹೇಗೆ ಯೂಸ್ ಮಾಡುವಂಥದ್ದು. ಹಾಗಾಗಿ ನಾವು ಫಾಲ್ಗು ವೈರಾಗ್ಯ ಮಾಡಬಾರ್ದು, ಯುಕ್ತ ವೈರಾಗ್ಯ ಮಾಡಬೇಕು. ಮತ್ತೆ ಅವ ಕಟ್ಟಿದ ದೇವಸ್ಥಾನ. ಆ ದೇವಸ್ಥಾನ ಎಷ್ಟು ಅಂತಸ್ತಿನ ಇದ್ದಂತೆ ಅಂದ್ರೆ 1 ಲಕ್ಷ ಜನ ಸೇವೆಗಿದ್ರಂತೆ. 1 ಲಕ್ಷ ಜನ ನೀವು ಎಣಿಸಿ. ಅಂದ್ರೆ ರೊಟೇಷನ್ ಅಲ್ಲಿ ಅಂದ್ರೆ ಅರ್ಧ ಗಂಟೆಗೆ ಪೂಜೆ, ಅರ್ಧ ಗಂಟೆ ನೈವೇದ್ಯ, ಮತ್ತೆ ಪೂರ್ತಿ ಈ ಬಂಗಾರ ಮತ್ತೆ ಈ ಡೈಮಂಡ್ ಇಂದ ದೇವಸ್ಥಾನ ಅಲಂಕೃತವಾಗಿತ್ತು. ಅಂತ ಶ್ರೀಮಂತಿಗೆ ಇತ್ತು. ಮತ್ತೆ ಎಂತಾಯ್ತು? ಮತ್ತೆ ಎಲ್ಲ ಮುಘಲರು ಬಂದು ಅದನ್ನೆಲ್ಲ ಕೊಂಡೋದ್ರು. ಮತ್ತೆ ಲಾಸ್ಟ್ಗೆ ಬ್ರಿಟಿಷರ್ ಬಂದು ಕೊಂಡೋದ್ರು.
ಹಾಗಾಗಿ ಭಾರತದಲ್ಲಿ ತುಂಬಾ ಇತ್ತು, ತುಂಬಾ ಅಂದ್ರೆ ಅನ್ಲಿಮಿಟೆಡ್ ಇತ್ತು. ಆದ್ರೆ ಎಲ್ಲರೂ ಲೂಟಿಕೊಂಡು ಕೊಂಡೋಗಿದ್ದಾರೆ. ಹಾಗಾಗಿ ಇಲ್ಲಿ ಹೇಳುವಂಥದ್ದು ಎಂತಂದ್ರೆ ಯುಕ್ತ ವೈರಾಗ್ಯ, ಫಾಲ್ಗು ವೈರಾಗ್ಯ ನಾವು ಮಾಡಬಾರ್ದು, ಯುಕ್ತ ವೈರಾಗ್ಯ ಎಲ್ಲವನ್ನು ಕೃಷ್ಣನಿಗೆ ಹೇಗೆ ಯೂಸ್ ಮಾಡುವಂಥದ್ದು. ಈಗ ಲ್ಯಾಪ್ಟಾಪ್ ನಾವು ಯೂಸ್ ಮಾಡ್ತಾ ಇದ್ದೇವೆ, ಈ ಮೈಕ್, ಈ ಮೊಬೈಲ್ ಕೃಷ್ಣ ಬಗ್ಗೆ ಯೂಸ್ ಮಾಡ್ತೇವೆ, ಅದನ್ನು ರಿಜೆಕ್ಟ್ ಮಾಡಲಿಲ್ಲ ನೋಡಿ. ಅದರಲ್ಲಿ ಬೇಡದು ಕೂಡ ಬೇಡದು ನಾವು ನೋಡುವುದಿಲ್ಲ, ಕೃಷ್ಣನಿಗೆ ಹೇಗೆ ರಿಲೇಟ್ ಮಾಡೋದು ಆ ರೀತಿ ನೋಡುವಂಥದ್ದು. ಶ್ಲೋಕ 3. ಜ್ಞೇಯಸ ನಿತ್ಯ ಸನ್ಯಾಸಿ ಯೋನಾದ್ವೇಷಿನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಕರ್ಮಫಲದ ತಿರಸ್ಕಾರವಾಗಲಿ ಅಪೇಕ್ಷೆ ಆಗಲಿ ಇಲ್ಲದವನನ್ನು ನಿತ್ಯ ಸನ್ಯಾಸಿ ಅಂತ ತಿಳಿಯಬೇಕು. ನೋಡಿ, ಸನ್ಯಾಸಿ ಅಂದ್ರೆ ಯಾರು? ನೀವು ಕೂಡ ಸನ್ಯಾಸಿ ಆಗಬಹುದು. ಕರ್ಮಫಲದ ತಿರಸ್ಕಾರ ಕೂಡ ಮಾಡಬಾರ್ದು, ಅಪೇಕ್ಷೆ ಕೂಡ ಮಾಡಬಾರ್ದು. ಅಂದ್ರೆ ಎಲ್ಲವನ್ನು ಭಗವಂತನಿಗೆ ಹೇಗೆ ಯೂಸ್ ಮಾಡುವಂಥದ್ದು, ಅವನೇ ನಿತ್ಯ ಸನ್ಯಾಸಿ ಅಂತ. ಮಹಾಭಾವದ ಅರ್ಜುನನೇ, ದ್ವಂದ್ವಗಳಿಂದ ಮುಕ್ತನಾದ ಇಂಥ ಮನುಷ್ಯನು ಸುಲಭವಾಗಿ ಐಕ್ಯಬಂಧದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ನಮಗೆ ದ್ವಂದ್ವ ಇರಬಾರ್ದು, ನಾವು ದೃಢ ಸಂಕಲ್ಪ ಇರಬೇಕು. ಎಸ್, ಕೃಷ್ಣನಿಗೆ ನಾನು ಸೇವೆ ಮಾಡಲಿಕ್ಕೆ ಸಿದ್ಧ, ಇದು ದೃಢ ಸಂಕಲ್ಪ. ನಾನು ಯಾಕೆ ಕೃಷ್ಣನಿಗೆ ಮಾಡಬೇಕು? ದ್ವಂದ್ವ ಅಂದ್ರೆ ಮಾಡ್ಬೇಕಾ ಮಾಡಬಾರ್ದ. ಹಾಗಾಗಿ ದ್ವಂದ್ವದಿಂದ ಮುಕ್ತನಾದ ಇಂಥ ಮನುಷ್ಯನು ಸುಲಭವಾಗಿ ಐಕ್ಯಬಂಧದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಫಲಾಸಕ್ತಿ ಇಲ್ಲದ ಕರ್ಮಕ್ಕೆ ಪ್ರತಿಕ್ರಿಯೆ ಇಲ್ಲ. ಎಸ್, ಈಗ ಇದು ಹರಿದಾಸ್ ಠಾಕೂರ್ ಅಂತ. ಹರಿದಾಸ್ ಠಾಕೂರ್ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ತೇನೆ ನೋಡಿ. ಹರಿದಾಸ್ ಠಾಕೂರ್ ಬೇರೆ ಯಾರಲ್ಲ, ಬ್ರಹ್ಮ. ಈಗ ಚೈತನ್ಯ ಮಹಾಪ್ರಭು ಕೃಷ್ಣ ಬರುವ ಕೃಷ್ಣನ ಎಲ್ಲ ಅಸೋಸಿಯೇಟ್ಸ್ ಬರ್ತಾರೆ. ಈಗ ಹರಿದಾಸ್ ಠಾಕೂರ್ ಹೇಗೆ ಹೀಗೆ ಬಂದ ಅದರ ಬಗ್ಗೆ ನಿಮಗೆ ತಿಳಿಸ್ತೇನೆ. ಎಂತಾಗ್ತಾನೆ, ಕೃಷ್ಣನ ಲೀಲೆಯಲ್ಲಿ ಇಂದ್ರ, ಶಿವ, ಬ್ರಹ್ಮ ಅವರಿಗೆ ಮೂವರಿಗೂ ಕೂಡ ಕೃಷ್ಣ ದೇವತಾಂಬ ಮನುಷ್ಯ ಅಂತ ಗೊತ್ತಿಲ್ಲ. ವೃಂದಾವನದಲ್ಲಿ ಒಂದು ಮಗು ಉಂಟು ಯಶೋದ ಮನೆಯಲ್ಲಿ, ಅವರೆಂತ ಎಣಿಸಿದ್ದು? ಮಾಮೂಲಿ ಮಗು ಅಂತ ಎಣಿಸಿದ್ರು. ಇಂದ್ರ ಎಂತ ಮಾಡಿದ? ಮಳೆಯನ್ನು ಸುರಿಸಿದ. ಮತ್ತೆ ಕೃಷ್ಣ ಗೋವರ್ಧನ ಬೆಟ್ಟವನ್ನು ಎತ್ತಿದ ಮೇಲೆ ಅವನಿಗೆ ಗೊತ್ತಾಯ್ತು, ಅಡ್ಡ ಬೀಳ್ತಾನೆ, ಇದು ದೇವತಾಂಬ ಮನುಷ್ಯ ಅಂತ ಸಾರಿ ಕೇಳ್ತಾನೆ. ಅದೇ ರೀತಿ ಶಿವ ಕೂಡ, ಶಿವ ಒಂದು ರಾಕ್ಷಸನಿಗೆ ಹೆಲ್ಪ್ ಮಾಡ್ತಾನೆ, ಅವನಿಗೆ ಗೊತ್ತಿರಲಿಲ್ಲ. ಲಾಸ್ಟಿಗೆ ಎಸ್ ಕೃಷ್ಣ ದೇವತಾಂಬ ಗೊತ್ತಾಗ್ತದೆ, ಮತ್ತೆ ಅಲ್ಲಿ ಕೂಡ ಅಡ್ಡ ಬೀಳ್ತಾನೆ. ಅದೇ ರೀತಿ ಬ್ರಹ್ಮ ಎಂತ ಮಾಡ್ತಾನೆ? ಬ್ರಹ್ಮ ಬರ್ತಾನೆ ವೃಂದಾವನಕ್ಕೆ ಬಂದು ಕೃಷ್ಣನ ಗೋಪ ಫ್ರೆಂಡ್ಸ್ ಮತ್ತೆ ಹಸುಗಳು ಕರುಗಳು ಇರ್ತದೆ. ಬ್ರಹ್ಮ ಎಂತ ಮಾಡ್ತಾನೆ? ಎಲ್ಲರನ್ನು ಅಪಹರಿಸ್ತಾನೆ, ಬ್ರಹ್ಮಲೋಕ ಕೊಂಡೋಗ್ತಾನೆ. ಕೃಷ್ಣ ಎಂತ ಮಾಡ್ತಾನೆ? ಕೃಷ್ಣ ಎಕ್ಸ್ಪಾನ್ಷನ್ ಆಗ್ತಾನೆ. ಈ ಎಲ್ಲ ಗೋಪಾಸ್ ಮತ್ತೆ ಕರುಗಳು ಹಸುಗಳು ಎಕ್ಸ್ಪಾನ್ಷನ್ ಆಗ್ತಾನೆ. ಬ್ರಹ್ಮನಿಗೆ ಇದು ಗೊತ್ತಿಲ್ಲ. ವೃಂದಾವನದಲ್ಲಿ ಹೇಗೆ ಅಂದ್ರೆ, ಅವರಿಗೆ ಮಕ್ಕಳಿದ್ರು ಕೂಡ ಬೆಳಿಗ್ಗೆ ಕೃಷ್ಣ ಬಲರಾಮ್ ಅವರು ಯಶೋದೆ ಅವರನ್ನು ಅಲಂಕಾರ ಮಾಡಿ ಒಂದೊಂದು ಕಾಡಿಗೆ ಹೋಗ್ತಾರೆ ಡೈಲಿ. ಹಾಗೆ ಹೋಗುವಾಗ ಫ್ರೆಂಡ್ಸ್ ಒಟ್ಟಿಗೆ ಎಲ್ಲರೂ ಮನೆಯಿಂದ ಹೊರಗೆ ಬಂದು ಕೃಷ್ಣನ್ ನೋಡುವಂಥದ್ದು. ಇದು ವೃಂದಾವನ ಮೂಡು. ಆದ್ರೆ ಈ ಟೈಮಲ್ಲಿ ಯಾರು ಹೊರಗೆ ಬರ್ತಾ ಇಲ್ಲ, ಯಾಕೆಂದ್ರೆ ಕೃಷ್ಣ ಎಕ್ಸ್ಪಾನ್ಷನ್ ಆಗಿದ್ದಾನೆ. ಗೋಪ ಫ್ರೆಂಡ್ಸ್, ಹಸುಗಳು, ಕರುಗಳು ಅವರ ಮನೆಯಲ್ಲಿ ಇದ್ದಾನೆ. ಆದ್ರೆ ಬಲರಾಮನಿಗೆ ಡೌಟ್ ಬರ್ತದೆ. ಎಸ್, ಇಲ್ಲದ್ರೆ ಯೂಶುವಲಿ ಬರ್ತಾರೆ, ಬಲರಾಮನಿಗೆ ಡೌಟ್ ಬರ್ತದೆ. ಅದೇ ರೀತಿ ಬ್ರಹ್ಮ ಎಂತ ಮಾಡ್ತಾನೆ? ಬ್ರಹ್ಮ ವಾಪಸ್ ಬರ್ತಾನೆ, ನೋಡ್ತಾನೆ ಹಾಗಿದ್ದಾರೆ, ಅವ ಅಪಹರಿಸನು ಹಾಗಿದ್ದಾರೆ, ವಾಪಸ್ ಹೋಗ್ತಾನೆ ಬ್ರಹ್ಮಲೋಕಕ್ಕೆ. ಅಲ್ಲಿ ನೋಡುವ ಹಾಗೆ ಇದ್ದಾರೆ, ಗೊತ್ತಾಗ್ತದೆ, ತುಂಬಾ ಬುದ್ಧಿವಂತ ಬ್ರಹ್ಮ. ಇಮಿಡಿಯೇಟ್ ಓಡಿ ಬರ್ತಾನೆ, ನನ್ನ ಮಿಸ್ಟೇಕ್ ಆಗಿದೆ ಅಂತ. ಅವ ಬಂದು ಕೃಷ್ಣನಿಗೆ ಅಡ್ಡ ಬೀಳ್ತಾನೆ. ಕೃಷ್ಣ, ನನಗೆ ನೀನಂದು ಗೊತ್ತಿರಲಿಲ್ಲ, ನಾನು ಮಾಮೂಲಿ ಯಾರೋ ಅಂತ ಎಣಿಸಿದ್ರು. ಅಡ್ಡ ಬಿದ್ದು ಕೂಗ್ತಾನೆ, ಕೃಷ್ಣ ನನ್ನಿಂದ ದೊಡ್ಡ ತಪ್ಪಾಯಿತು, ನಿನ್ನ ನನಗೆ ಅರ್ಥ ಮಾಡ್ಲಿಕ್ಕೆ ಆಗ್ಲಿಲ್ಲ, ನಾನು ನಿನ್ನ ಗೋಪ ಫ್ರೆಂಡ್ಸ್ ಕರುಗಳನ್ನು ಹಸುಗಳನ್ನು ಅಪಹರಿಸಿದ್ದೇನೆ, ನನಗೆ ಇದಕ್ಕೆ ದೊಡ್ಡ ಶಿಕ್ಷೆ ಕೊಡು ಅಂತ ಕೇಳ್ತಾನೆ ಬ್ರಹ್ಮ. ಅದಕ್ಕೆ ಕೃಷ್ಣ ನಗಾಡ್ತಾನೆ, ಕೃಷ್ಣ ನೆಕ್ಸ್ಟ್ ನಿನ್ನ ಇನ್ಕಾರ್ನೇಷನ್ ಅವತಾರ ಆಗುವಾಗ ನಾನು ನಿನಗಿಂತ ಮುಂಚೆ ಹುಟ್ಟುವ ಹಾಗೆ ಮಾಡು, ಮತ್ತೆ ನಾನು ಯಾವಾಗಲೂ ನಿನ್ನ ಸ್ಮರಣೆ ಮಾಡ್ತಾ ಇರುವ ಹಾಗೆ ಮಾಡು, ಮತ್ತೆ ನಾನು ನೀಚ ಫ್ಯಾಮಿಲಿಯಲ್ಲಿ ಹುಟ್ಟುವ ಹಾಗೆ ಮಾಡು, ಮತ್ತೆ ಆ ಲೀಲೆಯಲ್ಲಿ ನಿನ್ನ ಲೀಲೆ ಮುಗಿಸುವ ಮುಂಚೆ ನಾನು ಸಾಯುವ ಹಾಗೆ ಮಾಡು. ಅದೇ ಕೃಷ್ಣ ಆಯ್ತು ಅಂತ ಹೇಳಿದ. ಹಾಗೆ ವೆರಿ ನೆಕ್ಸ್ಟ್ ಕೃಷ್ಣನ ನಂತರ ಮೊನ್ನೆ 500 ವರ್ಷ ಹಿಂದೆ
ಕೃಷ್ಣ ಬಂದದ್ದು 5,000 ವರ್ಷ ಹಿಂದೆ, 500 ವರ್ಷ ಹಿಂದೆ ಚೈತನ್ಯ ಮಹಾಪ್ರಭು ಬಂದದ್ದು. ಚೈತನ್ಯ ಮಹಾಪ್ರಭು ಬೇರೆ ಯಾರಲ್ಲ, ಕೃಷ್ಣ. ಹರಿದಾಸ್ ಠಾಕೂರ್ ಯಾರು? ಬ್ರಹ್ಮ. ಹಾಗೆ ಹರಿದಾಸ್ ಠಾಕೂರ್ ದಿವಸದಲ್ಲಿ 192 ಮಾಲೆ, 192 ಮಾಲ ಮಾಡ್ತಾ ಇದ್ರು. ಈಗ ನಮಗೆ ಮಾಡ್ಲಿಕ್ಕೆ ಹೇಳುವಂತ ಪ್ರಭುಪಾದ 16 ಸುತ್ತು ನಮ್ಗೆ 2 ಗಂಟೆ ಬೇಕು. ಆಲ್ಮೋಸ್ಟ್ 18-20 ಗಂಟೆ ಮಾಡ್ತಾ ಇದ್ರು, 20 ಗಂಟೆ ಜಪ. ಹಾಗಾಗಿ ಅವರಿಗೆ ನಾಮಾಚಾರಿ ಶ್ರೀ ಹರಿದಾಸ್ ಠಾಕೂರ್, ನಾಮ ಆಚಾರ್ಯ ಅವರು, ಹರೇ ಕೃಷ್ಣ ಮಂತ್ರದ ಆಚಾರ್ಯ ಹರಿದಾಸ್ ಠಾಕೂರ್. ಅದು ಹೇಳುವಂಥದ್ದು, ನನಗೆ ಸತತವಾಗಿ ನಿನ್ನ ಸ್ಮರಣೆ ಮಾಡುವಾಗೆ ನನಗೆ ಹೇಳು, ಇದು ಅನುಗ್ರಹ ಕೊಡು. ಮತ್ತೆ ಆ ಲೀಲೆಯಲ್ಲಿ ನಾನೊಂದು ನೀಚ ಫ್ಯಾಮಿಲಿಯಲ್ಲಿ ಹುಟ್ಟುವಾಗೆ ಮಾಡು. ಹರಿದಾಸ್ ಠಾಕೂರ್ ಮುಸ್ಲಿಂ ಫ್ಯಾಮಿಲಿ ಹುಟ್ಟುವಂಥದ್ದು. ಮತ್ತೆ ಆ ಲೀಲೆಯಲ್ಲಿ ನೀನು ದೇಹ ತ್ಯಾಗ, ನೀನು ಲೀಲೆ ಮುಗಿಸುವ ಮುಂಚೆ ನಾನು ಸಾಯುವಾಗೆ ಮಾಡು. ಅದೇ ರೀತಿ ಚೈತನ್ಯ ಮಹಾಪ್ರಭು ಲೀಲೆ ಮುಗಿಸುವ ಮುಂಚೆ ಹರಿದಾಸ್ ಠಾಕೂರ್ ಸಾಯ್ತಾರೆ. ಮತ್ತೆ ಹೇಳ್ತಾರೆ ಹರಿದಾಸ್ ಠಾಕೂರ್, ಆ ನನ್ನ ಎಂತ ಹೇಳುವಂಥದ್ದು, ಆ ಲೀಲೆಯಲ್ಲಿ ನಾನು ಸತ್ತ ಮೇಲೆ ನನ್ನ ಹೆಣವನ್ನು ಎಳೆದುಕೊಂಡು ಹೋಗು ಅಂತ ಹೇಳ್ತಾರೆ. ಅದೇ ರೀತಿ ಚೈತನ್ಯ ಮಹಾಪ್ರಭು ಎಂತ ಮಾಡ್ತಾರೆ, ಹರಿದಾಸ್ ಸತ್ತ ಮೇಲೆ ಅವರ ಹೆಣವನ್ನು ಎಳೆದುಕೊಂಡು ಹೋಗ್ತಾರೆ. ಅದು ನಾನು ಅಷ್ಟು ನೀಚ, ಅಷ್ಟು ಪಾಪಿ, ಈ ರೀತಿ ಹೇಳ್ತಾರೆ. ಇದು ನಮ್ರತೆ ಹರಿದಾಸ್ ಠಾಕೂರ್. ಹಾಗೆ ಹರಿದಾಸ್ ಠಾಕೂರ್ ಎಂತ ಆಗ್ತದೆ ಅಂದ್ರೆ, ಆ ಟೈಮಲ್ಲಿ ಬೆಂಗಾಲದಲ್ಲಿ ಮುಸ್ಲಿಂ ರಾಜ ಇರ್ತಾನೆ, ಎಲ್ಲರೂ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಯಾಕೆಂದ್ರೆ ಮೂಲತಃ ಹುಟ್ಟಿದ ಮುಸ್ಲಿಂ, ಆದ್ರೆ ಹರೇ ಕೃಷ್ಣ ಮಂತ್ರನ ಜಪ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ರಾಜ ಎಂತ ಮಾಡ್ತಾನೆ, ಒಂದು ಹುಡುಗಿಯನ್ನು ಕಳಿಸ್ತಾನೆ ಅವನ ಕುಟೀರಕ್ಕೆ, ಅಂದ್ರೆ ಅವನ ಜಪವನ್ನು ಭಂಗ ಮಾಡ್ಲಿಕ್ಕೆ. ಅದು ಬೇರೆ ಯಾರಲ್ಲ, ಇದು ದೇವಿ, ಮಾಯಿ ದೇವಿ, ಅಷ್ಟು ಚಂದ ಇಡ್ತಾಳೆ. ಹಾಗೆ ಅವಳು ಹೋಗ್ತಾಳೆ, ಸಂಜೆ ಹೋಗ್ತಾಳೆ 6 ಹರಿದಾಸ್ ಅವ್ರು ಕೇಳ್ತಾನೆ, ಯಾಕೆ ಬಂದಿದ್ಯಾ? ಅಲ್ಲ, ನಾನು ನಿನ್ನೊಟ್ಟಿಗೆ ಸಂಭೋಗ ಮಾಡ್ಲಿಕ್ಕೆ ಬಂದಿದ್ದೇನೆ. ಆಯ್ತು, ನನ್ನ ಜಪ ಬಾಕಿ ಉಂಟು, ಜಪ ಮಾಡಿದ ಮೇಲೆ ಮಾಡುವ ಅಂತ. ಹಾಗೆ ಜಪ ಮಾಡ್ತಾ ಇರ್ತಾರೆ. ಲಾಸ್ಟ್ಗೆ 8 ಕೇಳ್ತಾರೆ, ಆಗ್ಲಿಲ್ವಾ? ಇಲ್ಲ, ಆಗ್ಲಿಲ್ಲ, ತುಂಬಾ ಪೆಂಡಿಂಗ್ ಉಂಟು. ಹಾಗೆ ಮಾಡಿ 10 ಕೇಳ್ತಾಳೆ, ಇಲ್ಲ ಆಗ್ಲಿಲ್ಲ. ಮತ್ತೆ ಲಾಸ್ಟ್ಗೆ ಮಧ್ಯರಾತ್ರಿ ಕೇಳಿದ್ರೆ ಆಗ್ಲಿಲ್ಲ. ಮತ್ತೆ ಬೆಳಿಗ್ಗೆ ಹರಿದಾಸ್ ಹೇಳ್ತಾರೆ, ನೀನು ಹೋಗು, ನಾಳೆ ಬಾ ಅಂತ ಹೇಳ್ತಾನೆ. ಸಂಜೆ 6 ಬಾ ಅಂತ. ಮರುಸ ಬರುವಾಗ ಜಪ ಮಾಡ್ತಾ ಇದ್ದಾರೆ, ಆಗ್ಲಿಲ್ವಾ? ಇಲ್ಲ, ನನ್ನ ಮೊನ್ನೆದು ಪೆಂಡಿಂಗ್ ಉಂಟು. ಮಾಡ್ತಾ ಇದ್ದಾರೆ. ಹಾಗೆ ಬೆಳಿಗ್ಗೆ ಆಗ್ತಾರೆ, ಕಳಿಸ್ತಾರೆ, ನಾಡಿದ್ದು ಬಾ ಅಂತ. 3ನೇ ದಿವಸ ಬರುವಾಗ ಒಂದು 6 ಬರ್ತಾಳೆ, ಒಂದು 8 ಗಂಟೆ ಆಗುವ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ನಿನ್ನಂತ ಶುದ್ಧ ಭಕ್ತರ ನಾನು ಕೆಡಿಸಲಿಕ್ಕೆ ಬಂದಿದೆ, ನಾನು ಎಂತ ಒಂದು ದ್ರೋಹಿ, ನನ್ನನ್ನು ಕ್ಷಮಿಸು ಅಂತ ಹೇಳ್ತಾರೆ. ಹಾಗಾಗಿ ಹರಿದಾಸ್ ಅವರು ಹೇಳ್ತಾರೆ, ಆಯ್ತು, ನಾನು ನಿನ್ನ ಕ್ಷಮಿಸ್ತೇನೆ, ಆದ್ರೆ ಒಂದು ಕಂಡೀಷನ್, ನೀನು ನಿನ್ನ ಈ ಬಿಸ್ನೆಸ್ ಅಲ್ಲಿ ಎಂತೆಲ್ಲ ಹಣ ಸಂದಾಯ ಮಾಡಿದ್ಯಾ, ಪ್ರಾಸ್ಟಿಟ್ಯೂಟ್ ಬಿಸ್ನೆಸ್ ಅಲ್ಲಿ, ಇದನ್ನೆಲ್ಲವನ್ನು ನೀನು ದಾನ ಮಾಡಿ ಬಾ, ಮತ್ತೆ ಇಲ್ಲಿಗೆ ಬಾ ಅಂತ ಹೇಳ್ತಾರೆ. ಹಾಗೆ ಅವಳೆಲ್ಲವನ್ನು ದಾನ ಮಾಡಿ ಬರ್ತಾಳೆ. ಲಾಸ್ಟಿಗೆ ಹರಿದಾಸ್ ಠಾಕೂರ್ ಕುಟೀರಾಗಿ ಬರ್ತಾಳೆ. ಅಲ್ಲಿ ಹರಿದಾಸ್ ಠಾಕೂರ್ ಅವಳಿಗೆ ದೀಕ್ಷೆ ಕೊಟ್ಟು ಆ ಕುಟೀರ ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ನೋಡಿ, ಅದಕ್ಕೆ ಹೇಳುವಂಥದ್ದು, ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಎಂತಾಗ್ತದೆ, ಯಾವುದೇ ಅಟ್ಯಾಕ್ ಆಗುವುದಿಲ್ಲ, ಮಾಯ ಅಟ್ಯಾಕ್ ಆಗುವುದಿಲ್ಲ. ಅಂದ್ರೆ ಉನ್ನತ ಮಟ್ಟದ ಕೃಷ್ಣ ಭಜನೆ ಇದ್ರೆ ರಿಟರ್ನ್ ಎಂತಾಗ್ತದೆ, ಅವರು ಕೃಷ್ಣ ಭಜನೆಗೆ ಬರ್ತಾರೆ. ಎಸ್, ಇದನ್ನು ತಿಳಿಬಹುದು. ಶ್ಲೋಕ 10. ಬ್ರಹ್ಮಾಣಿ ಆದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನಾಸ ಪಾಪೇನ ಪದ್ಮಪತ್ರಂ ಇವಾಂಬಶ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯ ಮಾಡುವನು, ಆತನಿಗೆ ತಾವರ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲೋ ಹಾಗೆ ಪಾಪದ ಲೇಪವಿಲ್ಲ. ನೋಡಿ, ಎಂತ ಮಾಡ್ಬೇಕು, ಫಲಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ಬೇಕು. ಇದು ನಮ್ಗೆ ಹೇಳಲಿಕ್ಕೆ ಸುಲಭ, ಹೇಳ್ಬೋದು, ಗಂಟೆಗಟ್ಟಲೆ ಹೇಳ್ಬೋದು, ಆದ್ರೆ ನಾವು ಮಾಡ್ಬೇಕು ಅದನ್ನು. ಭಗವಂತನಿಗೆ ಕೊಡುವಾಗ ನಮ್ಮ ಕೈ ಬರುವುದಿಲ್ಲ ಕಿಸೆಯಿಂದ, ಹೀಗೆ ಇರ್ತದೆ. ಫಲಗಳನ್ನು ಭಗವಂತನಿಗೆ ಯಾಕೆ ಅರ್ಪಣೆ ಮಾಡಬೇಕು, ನಾನೇ ಸವಿಯುತ್ತೇನೆ, ಈ ರೀತಿ ಬರ್ತದೆ ನಮ್ಮ ಥಾಟ್. ಇಲ್ಲ, ಫಲಗಳನ್ನು ಭಗವಂತನ ಅರ್ಪಿಸಿ ಯಾರು ನಿರ್ಲಿಪ್ತನ ಕರ್ತವ್ಯ ಮಾಡುವನು, ಆತನಿಗೆ ತಾವರ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲ ಹಾಗೆ ಪಾಪದ ಲೇಪವಿಲ್ಲ. ಯಾವುದೇ ಪಾಪ ಇಲ್ಲ. ನೀವು ಕರ್ಮ ಮಾಡಿ ಭಗವಂತನಿಗೆ ಕೊಡಿ, ಆಗ ಯಾವುದೇ ಪಾಪ ಇಲ್ಲ. ಹೇಗೆ ನೋಡಿ, ಆ ತಾವರ ಎಲೆಗೆ ನೀರಿನ ಲೇಪ ಇಲ್ಲ, ಅದೇ ರೀತಿ ಕರ್ಮ ಮಾಡಿದ್ರೆ ಭಗವಂತನ ಕೊಟ್ರೆ ಯಾವುದೇ ಪಾಪದ ಲೇಪ ಇಲ್ಲ.
ಶ್ಲೋಕ 18. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿ ಅಸ್ತಿನಿ ಸುನೀಚೈವ ಸ್ವಪಾಕೇ ಚ ಪಂಡಿತ ಸಮದರ್ಶಿನ. ನಮ್ರದ ಜ್ಞಾನಿಗಳು ನಿಜವಾದ ಜ್ಞಾನ ಪಡೆದವರಾದ್ದರಿಂದ ವಿದ್ಯಾವಿನ ಸಂಪನ್ನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿಯ ಮಾಂಸ ತಿನ್ನುವವನನ್ನು ಅಂತ ಒಂದೇ ರೀತಿ ಕಾಣುತ್ತಾರೆ. ನೋಡಿ, ನಮ್ಗೆ ಇದು ಕಷ್ಟ. ನಮ್ಗೆ ಆಗ್ತದೆ ಒಂದೇ ರೀತಿ ಕಾಣಲಿಕ್ಕೆ? ಇಲ್ಲ. ಎಲ್ಲರನ್ನು ಒಂದೇ ರೀತಿ ಕಾಣುವುದು ಕಷ್ಟ. ಇದಕ್ಕೆ ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಎಂತಾಯ್ತಂದ್ರೆ, ಪ್ರಭುಪಾದ್ ಬೆಳಿಗ್ಗೆ ಮಾರ್ನಿಂಗ್ ವಾಕ್ ಹೋಗ್ತಾ ಇದ್ರು 6 ಗಂಟೆಯಿಂದ 7 ಗಂಟೆಗೆ. ಹಾಗೆ ಪ್ರಭುಪಾದ್ ಪಾಶ್ಚಾತ್ಯ ದೇಶದಲ್ಲಿ ಮಾರ್ನಿಂಗ್ ವಾಕ್ ಹೋಗ್ತಾ ಇರುವಾಗ ಅಲ್ಲಿ ಈ ಎಂತ ಹೇಳೋದು, ಬುಷ್ ಅಂದ್ರೆ ಎಂತ ಹೇಳ್ತಾರೆ, ಈ ಗಿಡಗಳ ಎಂತ ಹೇಳೋದು ಟೋಟಲ್, ಅದರಿಂದ ಮೂಲೆಯಿಂದ ಒಬ್ಬ ಪ್ರಾಯದವ ಅಡ್ಡ ಬೀಳ್ತಾನೆ ಪ್ರಭುಪಾದಿಗೆ. ಅಡ್ಡ ಬಿದ್ದು ಪ್ರಭುಪಾದ್ ಸೇವ್ ಮೀ ಅಂತ ಹೇಳ್ತಾನೆ. ಪ್ರಭುಪಾದ್ ಸೇವ್ ಮೀ. ಹಾಗೆ ಅವ ತುಂಬ ಕುಡುಕ, ಎಲ್ಲ ಹಳೆ ಬಟ್ಟೆಯಲ್ಲಿ ಕರೆಕ್ಟ್ ಸ್ನಾನ ಮಾಡಲಿಲ್ಲ, ಎಲ್ಲ ಶಿಷ್ಯರಿಗೆಲ್ಲ ಚೆಂಚ ಕಿರಿಕಿರಿ ಆಗ್ತದೆ ಅವರೆಲ್ಲ. ಅದೇ ಪ್ರಭುಪಾದ್ ಹೇಳ್ತಾರೆ, ಎಸ್ ನೀನು ಅಲ್ಲಿ ದೇವಸ್ಥಾನಕ್ಕೆ ಬಾ ಅಂತ ಹೇಳ್ತಾರೆ. ಅವನಿಗೆ ಖುಷಿ ಆಗ್ತದೆ. ಮತ್ತೆ ಅಲ್ಲಿ ದೇವಸ್ಥಾನದ ಹೊರಗೆ ಇರ್ತಾನೆ. ಹೊರಗೆ ಎದ್ದು ಲಾಸ್ಟಿಗೆ ಎಂತ ಆಗ್ತದೆ, ಪ್ರಭುಪಾದ್ ಕ್ಲಾಸ್ ಕೊಡ್ತಾ ಇದ್ದಾರೆ. ಆಗವ ನೀವು ಎಣಿಸಿ ಒಂದು ಕುಡುಕ ಹೇಗಿರ್ತಾನೆ ಅಂತ. ಟೋಟಲಿ ಸ್ನಾನ ಕೂಡ ಮಾಡಲಿಲ್ಲ, ಬಟ್ಟೆ ಎಲ್ಲ ಗಲೀಜಿ, ಮತ್ತೆ ಈ ರೀತಿ ಎಲ್ಲ ಇರ್ತದೆ ಟೋಟಲಿ. ಅಂದ್ರೆ ಪ್ರಭುಪಾದ್ ಕ್ಲಾಸ್ ಮಾಡ್ತಾ ದೂರದಲ್ಲಿ ಕೂತ್ಕೊಂಡಿದ್ದಾನೆ. ಮತ್ತೆ ಎದ್ದು ಎಂತ ಮಾಡ್ತಾನೆ, ಹೋಗಿ ಅಲ್ಲಿ ಈ ವಾಶ್ ಮಾಡ್ಲಿಕ್ಕೆ ಹೋಗ್ತಾನೆ. ಪ್ರಭುಪಾದ್ ನೋಡ್ತಾರೆ, ಎಸ್ ಅವನನ್ನು ಸೇವೆಯಲ್ಲಿ ತೊಡಗಿಸು ಅಂತ ಹೇಳ್ತಾನೆ ಪ್ರಭುಪಾದ್. ಸಣ್ಣ ನೋಡಿದ ಅವನ ಸೇವೆ. ಮತ್ತೆ ಎಂತ ಅಂದ್ರೆ ಅವನಿಗೆ ಆಶ್ರಮಕ್ಕೆ ಕೊಂಡೋಗ್ತಾರೆ. ಆಶ್ರಮ ಕೊಂಡೋಗಿ ಎಂತ ಆಗ್ತದೆ, ಅವನ ಸ್ನಾನ ಎಲ್ಲ ಮಾಡಿಸ್ತಾರೆ, ಹೆಡ್ ಶೇವ್ ಎಲ್ಲ ಆಗ್ತದೆ. ಮತ್ತೆ ಪುಸ್ತಕ ವಿತರಣೆಗೆ ಹೋಗುವಾಗ ಅವು ಕೂಡ ಬರ್ತಾನೆ ಗಾಡಿ ಹತ್ರ, ನಾನು ಕೂಡ ಬರ್ತೇನೆ ಅಂತ. ಅವ್ರು ಹೇಳ್ತಾರೆ, ನೀನು ಎಲ್ಲಿಗೆ ಬರುವಂಥದ್ದು, ಪುಸ್ತಕ ನಾನು ಕೂಡ ಮಾಡ್ತೇನೆ. ಪುಸ್ತಕ ವಿತರಣೆ ಹೋಗ್ತಾರೆ. ಪುಸ್ತಕ ವಿತರಣೆ ಹೋಗುವಾಗ ಆ ದಿವಸ ಯಾರ್ದು ಎಂತ ಸೇಲ್ ಆಗುದಿಲ್ಲ, ಆದ್ರೆ ಇವಂದು 10 ಸೇಲ್ ಆಗ್ತದೆ ಪುಸ್ತಕ. ಇವ್ರಿಗೆ ಶಾಕ್ ಆಗ್ತದೆ, ಹೇಗೆ 10 ಸೇಲ್ ಆಯಿತು, ನೀನು ಎಂತ ಹೇಳಿದ್ಯಾ? ಅವನಿಗೆ ಎಂತ ಗೊತ್ತಿಲ್ಲ, ಫಿಲಾಸಫಿ ಎಂತ ಗೊತ್ತಿಲ್ಲ. ನೀನು ಎಂತ ಹೇಳಿ ಅವರಿಗೆ ಸೇಲ್ ಮಾಡಿದ್ರು? ಇವು ಹೇಳಿದಂತೆ, ಪ್ರಭುಪಾದ್ ಸೇವ್ಡ್ ಮೀ, ಪ್ರಭುಪಾದ್ ನನ್ನನ್ನು ಬದುಕಿಸಿದ್ರು, ಅಷ್ಟು ಹೇಳ್ತದೆ. ಅದಂದ್ರೆ 10 ಪುಸ್ತಕ ಸೇಲ್ ಆಯ್ತು. ಹಾಗಾಗಿ ಈಗ ನೋಡಿ, ನಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ ಒಂದೇ ರೀತಿ, ಪ್ರಭುಪಾದಿಗೆ ನೋಡ್ಲಿಕ್ಕೆ ಆಗ್ತದೆ, ಶುದ್ಧ ಭಕ್ತರಿಗೆ ನೋಡ್ಲಿಕ್ಕೆ ಆಗ್ತದೆ, ಎಲ್ಲರನ್ನು ಒಂದೇ ರೀತಿ. ನಾವು ಹಾಗೆ ಅಲ್ಲ, ಅವ ಹೀಗೆ, ಇವ ಹಾಗೆ, ಇವ ಹಾಗೆ, ನಾವು ಇದು ಮಾಡ್ತೇವೆ. ಈಗ ಪ್ರಭುಪಾದ್ ಇನ್ನೊಂದು ವಿಷಯ ಅಂತ ಅಂದ್ರೆ, ಪ್ರಭುಪಾದ್ ಪ್ರಭುಪಾದ್ ಇದು ಅಂತಂದ್ರೆ ಶಿಷ್ಯರಲ್ಲಿ ಗೋವಿಂದ ದೇವಿದಾಸಿ, ಯಮುನಾ ದೇವಿದಾಸಿ, ಮಾಲತಿ ದೇವಿದಾಸಿ ಇವರೆಲ್ಲ ಪ್ರಭುಪಾದಿಗೆ ಕುಕಿಂಗ್ ಎಲ್ಲ ಮಾಡ್ತಾ ಇದ್ರು. ಅಂದ್ರೆ ಪ್ರಭುಪಾದ್ ಪರ್ಸನಲ್ ಆಗಿ ನೋಡ್ತಾ ಇದ್ರು ಪ್ರಭುಪಾದ್. ಅವರಿಗೆಲ್ಲ 20 ವರ್ಷ, ಪ್ರಭುಪಾದಿಗೆ 80 ವರ್ಷ, ಅಂದ್ರೆ 60 ವರ್ಷ ಡಿಫ್ರೆನ್ಸ್. ಅವರು ಹೇಳ್ತಾರೆ, ಪ್ರಭುಪಾದ್ ನೋಡುವಾಗ ಈಗ ಹುಡುಗಿಯರನ್ನು ಮತ್ತೆ ಎಲ್ಲರ ಹುಡುಗರು ಕೂಡ ಅದೇ ಏಜ್, 20-25 ಆ ರೀತಿ ಏಜ್. ಪ್ರಭುಪಾದ್ಗೆ 80 ಏಜ್, ಅಷ್ಟು ಡಿಫ್ರೆನ್ಸ್ ಇತ್ತು. ಪ್ರಭುಪಾದ್ ನೋಡುವಾಗ ಆತ್ಮವನ್ನು ನೋಡ್ತಾ ಇದ್ರಂತೆ, ದೇಹವನ್ನು ನೋಡ್ತಾ ಇರಲಿಲ್ಲ. ಈಗ ಹುಡುಗಿ ಆಗ್ಲಿ ಹುಡುಗ ಆತ್ಮವನ್ನು ನೋಡ್ತಾ ಇದ್ರು. ಆತ್ಮಕ್ಕೆ ಗಂಡು ಹೆಣ್ಣುವುದಿಲ್ಲ, ಈ ನಮ್ಮ ದೇಹಕ್ಕೆ ಮಾತ್ರ ಗಂಡು ಹೆಣ್ಣು ಅನ್ನೋಂಥದ್ದು. ಹಾಗಾಗಿ ಇದನ್ನು ನೋಡ್ಲಿಕ್ಕೆ ನಾವು ಭಕ್ತಿಯಲ್ಲಿ ಅಡ್ವಾನ್ಸ್ ಆಗ್ಬೇಕು, ಮತ್ತೆ ನೋಡ್ಲಿಕ್ಕೆ ಆಗ್ತದೆ, ಇಲ್ಲ ಆಗುದಿಲ್ಲ. ಇದು ಕೂಡ ನಮ್ರ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರದಿಂದ ವಿದ್ಯಾವಿನ ಸಂಪನ್ನ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿಯ ಮಾಂಸ ತಿನ್ನುವವನು, ಅಂತ್ಯಜನ ನಾಯಿ ಮಾಂಸ ತಿನ್ನುವವರು ಇದ್ದಾರೆ, ಎಲ್ಲೆಲ್ಲ ಇದ್ದಾರೆ. ಅಸ್ಸಾಮಲ್ಲಿ ತಿಂತಾರೆ, ನಾಗಾಲ್ಯಾಂಡ್, ಮಿಜೋರಾಂ, ಚೈನಾ, ಜಪಾನ್, ನಾರ್ತ್ ಕೊರಿಯಾ, ಇಲ್ಲೆಲ್ಲ ತಿಂತಾರೆ ನಾಯಿ ಮಾಂಸ. ಹಾಗಾಗಿ ಇವರು ನಾಯಿ ಮಾಂಸ ತಿನ್ನುವವರು ಚಂಡಾಳರು, ತುಂಬಾ ಲೋವೆಸ್ಟ್. ಎಲ್ಲರನ್ನು ಒಂದೇ ರೀತಿ ಕಾಣುವಂತ ನಮ್ಗೆ ಆಗುದಿಲ್ಲ, ನಾವು ಆ ಪ್ಲಾಟ್ಫಾರ್ಮ್ ಇಲ್ಲ, ಆದ್ರೆ ಆ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದವರಿಗೆ ಕಾಣ್ಲಿಕ್ಕೆ ಆಗ್ತದೆ. ಎಸ್, ಎಸ್. ಈಗ ಇಲ್ಲಿ ಓಕೆ, ಶ್ಲೋಕ 22ಕ್ಕೆ ಹೋಗುವ. ಹೇಹಿ ಸಂಸ್ಪರ್ಶಜ ಭೋಗ ದುಃಖ ಯೋನಯ ಏವತೆ ಆದಿ ಅಂತವಂತ ಕೌಂತೆಯ
ನತೇಶು ರಮತೆ ಬುಧ. ವಿಷಯೇಂದ್ರಿಯಗಳ ಸಂಪರ್ಕ ದುಃಖವನ್ನು ಉಂಟು ಮಾಡುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿಪುತ್ರನಾದ ಅರ್ಜುನನೇ ಇಂತಹ ಸುಖಗಳಿಗೆ ಆದಿಯು ಅಂತ್ಯ ಉಂಟು, ಆದ್ದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ಹೇಗೆಂದ್ರೆ ಇಂದ್ರಿಯ ಸುಖದಿಂದ ನಮಗೆ ದುಃಖವೇ ಆಗುವಂತ ಸುಖವಿಲ್ಲ. ಹೇಗೆಂದ್ರೆ ಈಗ ನಮ್ಮ ಕೈಯಲ್ಲಿ ಒಂದು ಗಜ್ಜೆ ಆಗಿದೆ, ನಾವು ತುರಿಸ್ತಾ ಇದ್ದೇವೆ, ತುರಿಸುವಾಗ ಎಂತ ಆಗ್ತದೆ, ರಕ್ತ ಬರ್ತದೆ, ತುರಿಸ್ತೇವೆ ಖುಷಿ ಆಗ್ತದೆ ನಮಗೆ, ಲಾಸ್ಟಿಗೆ ರಕ್ತ ಬರ್ತದೆ, ನಾವು ನಿಲ್ಲಿಸ್ತೇವೆ. ಅದೇ ರೀತಿ ಇಂದ್ರಿಯ ಸುಖದಿಂದ ನಮಗೆ ದುಃಖವೇ, ಸುಖ ಎಲ್ಲ. ಅದು ಜನರೇ ಅಂತಂದ್ರೆ ಎಷ್ಟು ಸ್ವಲ್ಪ ಮಾಡುವ, ಇನ್ನು ಮಾಡುವ, ಮತ್ತೆ ಮಾಡುವ ಅಂತ ಹೋಗ್ತಾರೆ. ಇಲ್ಲ, ಇಂದ್ರಿಯ ಸುಖದಿಂದ ದುಃಖವೇ. ಈಗ ಎಕ್ಸಾಂಪಲ್ ನೋಡಿ, ಇಲ್ಲಿ 5. ಫಸ್ಟಿಗೆ ನಮ್ದು ಪಂಚೇಂದ್ರಿಯ, ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತೆ ಚರ್ಮ, ಈ ಪಂಚೇಂದ್ರಿಯ. ಈಗ ಫಸ್ಟಿಗೆ ಕಣ್ಣಿಗೆ ಹೋಗುವ. ಈಗ ನೋಡಿ, ಅದು ರೈನಿ ಸೀಸನ್ ಒಂದು ಬರ್ತದೆ, ಮರ್ಕ್ಯೂರಿ ಹತ್ರ ಒಂದು ಹೋಗ್ತದೆ, ಒಂದು ಯಾವುದು ಇನ್ಸೆಕ್ಟ್, ಚೀಟೆ. ಅದು ಎಂತಾಗ್ತದೆ, ಬೆಳಿಗ್ಗೆ ನೀವು ಎದ್ದು ಹೇಳುವಾಗ ಒಂದು 6-6:30 ಎಲ್ಲ ಟ್ಯೂಬ್ಲೈಟ್ ಕೆಳಗೆ ಇರ್ತದೆ, ಸತ್ತಿರ್ತದೆ. ಅದಕ್ಕೆ ನೋಡುವುದು ಪ್ರಬಲ, ಅದು ಹೋಗ್ತದೆ, ಅಲ್ಲಿ ಬಿದ್ದು ಸಾಯ್ತದೆ. ಮತ್ತೆ ಜಿಂಕೆಗೆ ಕೇಳುವುದು ಪ್ರಬಲ. ಬೇಟೆಗಾರ ಎಂತ ಮಾಡ್ತಾನೆ, ಫ್ಲೂಟ್ ಬಾರಿಸ್ತಾನೆ ಚಂದ ಮಾಡಿ. ಫ್ಲೂಟ್ ಬಾರಿಸುವಾಗ ಜಿಂಕೆ ಖುಷಿ ಆಗ್ತದೆ, ಹತ್ತಿರ ಹೋಗ್ತದೆ. ಬೇಟೆಗಾರ ಎಂತ ಮಾಡ್ತಾನೆ, ಶೂಟ್ ಮಾಡ್ತಾನೆ ಅವನ ಆರೋದಿಂದ. ಅದು ಕೇಳುವುದು ಪ್ರಬಲ. ನೆಕ್ಸ್ಟ್ ಈ ಒಂದು ದುಂಬಿ, ಇದು ಅದಕ್ಕೆ ಸ್ಮೆಲ್ ಪ್ರಬಲ, ಇದು ಇದರ ಒಳಗೆ ಹೋಗ್ತದೆ, ಅಲ್ಲಿ ಹೋಗಿ ಬಿದ್ದು ಸಾಯ್ತದೆ. ಮತ್ತೆ ಈ ಮೀನಿಗೆ ತಿನ್ನುವುದು ಪ್ರಬಲ. ಈ ಬೇಟೆ ಎಂತ ಹೇಳೋದು, ಮೀನನ್ನು ಹಿಡಿಯುವ ಅವಾಗ ಈ ಗಾಲ ಹಾಕ್ತಾನೆ, ಗಾಲಕ್ಕೆ ಎಂಥದ್ದು ಹಾಕ್ತಾನೆ, ಅದು ತಿನ್ಲಿಕ್ಕೆ ಬರೋದು ಸಾಯ್ತದೆ. ಮತ್ತೆ ಈ ಆನೆಗೆ ಸೆಕ್ಸ್ ಪ್ರಬಲ. ಆನೆಯನ್ನು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ಎಂತ ಮಾಡುವಂಥದ್ದು, ಬೇಟೆಗಾರ ಹೆಣ್ಣು ಆನೆಯನ್ನು ಬಿಡ್ತಾನೆ, ಅದನ್ನು ಅಟ್ಟಿಸಿ ಹೋಗ್ತದೆ, ಅಲ್ಲಿ ಒಂದು ಗುಂಡಿ ತೋಡಿ ಇರ್ತಾನೆ, ಪಿಟ್, ಅದು ಅದರ ಒಳಗೆ ಬೀಳ್ತದೆ. ಹಾಗಾಗಿ ಇಲ್ಲಿ ಪ್ರಭುಪಾದ ಹೇಳುವಂಥದ್ದು, ಇಲ್ಲಿ ಇದರದ್ದು ನೋಡುವುದು ಪ್ರಬಲ, ಇದರದ್ದು ಕೇಳುವುದು ಪ್ರಬಲ, ಇದರದ್ದು ಸ್ಮೆಲ್ ಮಾಡುವುದು ಪ್ರಬಲ, ಇದು ತಿನ್ನುವುದು ಪ್ರಬಲ, ಮತ್ತೆ ಆನೆದು ಸೆಕ್ಸ್ ಪ್ರಬಲ. ಆದರೆ ಮನುಷ್ಯನಿಗೆ ಎಲ್ಲ 5 ಕೂಡ ಪ್ರಬಲ. ಹಾಗಾಗಿ ನಾವು ಎನಿ ಮೂಮೆಂಟ್ ಗುಂಡಿಗೆ ಬೀಳ್ಬೋದು. ಹಾಗೆ ನಾವು ಎಷ್ಟು ಜಾಗೃತಿ ಇರಬೇಕು. ಹಾಗಾಗಿ ನಾವು ನಮ್ಮ ಪಂಚೇಂದ್ರಿಯಗಳನ್ನು ನೋಡುವುದನ್ನು ಕೃಷ್ಣನ ನೋಡ್ಲಿಕ್ಕೆ ಯೂಸ್ ಮಾಡಬೇಕು. ಕೇಳುವುದು ಕೃಷ್ಣನ ಬಗ್ಗೆ, ಸ್ಮೆಲ್ ಮಾಡೋದು ಕೃಷ್ಣನಿಗೆ ಹಾಕಿದ ಹೂವನ್ನು ಸ್ಮೆಲ್ ಮಾಡಬೇಕು, ತಿನ್ನುವುದು ಕೃಷ್ಣ ಪ್ರಸಾದ ತಿನ್ಬೇಕು. ಮತ್ತೆ ಸೆಕ್ಸ್ ಅನ್ನು ಹೇಗೆ ಅಂದ್ರೆ ಭಕ್ತರನ್ನು ನಾವು ಸ್ಪರ್ಶ ಮಾಡಬೇಕು. ಅದೇ ರೀತಿ ಈ ರೀತಿ ನಾವು ಡೌಟೇಲ್ ಮಾಡ್ಬೋದು. ಇಂದ್ರಿಯಗಳನ್ನು ಕೃಷ್ಣನಿಗೆ ನಾವು ಅರ್ಪಣೆ ಮಾಡಿದ್ರೆ ಎಲ್ಲವೂ ಕರೆಕ್ಟ್ ಅಂತ. ನೋಡಿ, ಮನುಷ್ಯನಿಗೆ ಎಲ್ಲವೂ ಪ್ರಬಲ, ಹಾಗೆ ಎನಿ ಮೂಮೆಂಟ್ ಅವ ಗುಂಡಿಗೆ ಬೀಳ್ಬಹುದು. ಶ್ಲೋಕ 29. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವ ಮಾಂ ಶಾಂತಿ ಮೃಚ್ಛತಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆ ಇಟ್ಟುಕೊಂಡು ಎಲ್ಲಾ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆ ಭೋಕ್ತಾ ನಾನೇ, ಎಲ್ಲಾ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ನಾನೇ, ಮತ್ತು ಎಲ್ಲಾ ಜೀವಿಗಳ ಉಪಕಾರಿಯು ಹಿತೇಶು ನಾನೇ ಎಂದು ಅರಿತ ಮನುಷ್ಯನು ಐಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ನೋಡಿ, ಇದು ಶಾಂತಿಯ ಫಾರ್ಮುಲಾ. ಪ್ರಭುಪಾದ ಹೇಳ್ತಾರೆ, UNO, ಯುನೈಟೆಡ್ ನೇಷನ್ ಆರ್ಗನೈಸೇಷನ್, ಇಟ್ ಹ್ಯಾಸ್ ಫೇಲ್ಡ್ ಇನ್ ಹಿಸ್ ಡ್ಯೂಟಿ. ಅವರು ಅವರ ಕೆಲಸದಲ್ಲಿ ಫೇಲ್ ಆಗಿದ್ದಾರೆ. ಯಾಕೆಂದ್ರೆ ಅವರಿಗೆ ಶಾಂತಿಯ ಫಾರ್ಮುಲಾ ಗೊತ್ತಿಲ್ಲ. ಪ್ರಭುಪಾದ ಹೇಳ್ತಾರೆ, ಈಗ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಫಾರ್ಮ್ ಆಗಿದೆ ಯಾಕೆಂದ್ರೆ ವಿಶ್ವದಲ್ಲಿ ಶಾಂತಿ ತರಲಿಕ್ಕೆ. ಆದ್ರೆ ಒಂದು ದೇಶ ಇನ್ನೊಂದು ದೇಶ ಹೇಳಿದ್ದು ಕೇಳುವುದಿಲ್ಲ. ಆದ್ರೆ ಪ್ರಭುಪಾದ ಹೇಳ್ತಾರೆ, ನಾವು ಕೃಷ್ಣ ಪ್ರಜ್ಞೆಯವರು ಇದ್ರಲ್ಲಿ ಸಕ್ಸಸ್ ಆಗಿದ್ದೇವೆ. ಬೇರೆ ಬೇರೆ ದೇಶದಿಂದ ಎಲ್ಲರೂ ಕೃಷ್ಣ ಪ್ರಜ್ಞೆ ತಗೊಳ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಕೃಷ್ಣ ಸೆಂಟರ್ ಅಲ್ಲಿ ಇದ್ದಾನೆ. ಹಾಗೆ ಪ್ರಭುಪಾದ ಹೇಳ್ತಾರೆ, ಅವರು UN ಅವರು ಕೃಷ್ಣ ಪ್ರಜ್ಞೆಯಿಂದ ಟ್ರೈನಿಂಗ್ ತಗೊಳ್ಬೇಕು, ಮತ್ತೆ ಅವರಿಗೆ ಶಾಂತಿ ಸಿಗ್ತದೆ. ಹೀಗೆ ಫಾರ್ಮುಲಾ ಅಂತ, ಶಾಂತಿಗೆ ಫಾರ್ಮುಲಾ. ಫಸ್ಟಿಗೆ ಭೋಕ್ತಾರ, ಎಂಜಾಯರ್ ಕೃಷ್ಣ. ಪ್ರಭುಪಾದ ಹೇಳುವಂಥದ್ದು, ಕಲಿಯುಗದಲ್ಲಿ ಎಲ್ಲರೂ ಸಮಸ್ಯೆಯಲ್ಲಿ ಇದ್ದಾರೆ. ಯಾಕೆ? ನಾನು ಎಂಜಾಯರ್ ಅಲ್ಲ ಸರ್, ಭೋಕ್ತಾರ ಕೃಷ್ಣ, ನಾವು ಎಂಜಾಯರ್ ಅಲ್ಲ. ನಾವು ಕೃಷ್ಣನ ಎಂಜಾಯ್ಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಆಗ್ಬೇಕು, ಭಾಗಿಯಾಗಬೇಕು. ಸರ್ವಲೋಕ ಮಹೇಶ್ವರಂ, ಕೃಷ್ಣ ಎಲ್ಲ ಲೋಕಗಳ ಮಹೇಶ್ವರ. ಈಗ ಹೆಚ್ಚಿನವರು ಹೇಳುವಂಥದ್ದು, ಈ ಕಂಟ್ರೋಲರ್ ಶಿವ, ಈ ಬ್ರಹ್ಮ ಕ್ರಿಯೇಟರ್,
ವಿಷ್ಣು ಮೇಂಟೈನರ್, ಶಿವ ಕಂಟ್ರೋಲರ್. ಅಲ್ಲ ಸರ್, ಎಂತಂದ್ರೆ ಈ ಒಂದು ಲೋಕಕ್ಕೆ ಅವನಿಗೆ ಕೊಟ್ಟಿದ್ದಾರೆ. ಈ ಮಹಾವಿಷ್ಣು ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ದಾರೆ. ಎಲ್ಲ ಲೋಕದ ಕಂಟ್ರೋಲರ್ ಯಾರು? ಸರ್ವಲೋಕ ಮಹೇಶ್ವರ ಕೃಷ್ಣ. ಹಾಗಾಗಿ ಕಂಟ್ರೋಲರ್ ಕೃಷ್ಣ, ಎಂಜಾಯರ್ ಕೃಷ್ಣ, ಕಂಟ್ರೋಲರ್ ಕೃಷ್ಣ. ನೆಕ್ಸ್ಟ್ ಬರೋ ಸುಹೃದಂ ಸರ್ವಭೂತನ, ಎಲ್ಲಾ ಜೀವಿಗಳ ಹಿತೇಶಿ. ಎಲ್ಲ ಟೈಮಲ್ಲಿ, ಯಾವುದೇ ಟೈಮ್. ಈಗ ಪ್ರಭುಪಾದ ಹೇಳುವಂಥದ್ದು, ಈಗ ಹೇಗಂದ್ರೆ ನಾನು ಒಂದು ಸಣ್ಣ ನನ್ನ ಉದಾಹರಣೆ ಕೊಡ್ತೇನೆ. ಇದು 2017ರಲ್ಲಿ ನಾನು ದೇವಸ್ಥಾನದಲ್ಲಿ ಕುಕಿಂಗ್ ಮಾಡ್ತಾ ಇದ್ದೆ ಬೆಳಿಗಿನ ಹೊತ್ತು. ಮತ್ತೊಂದು 9 ಗಂಟೆಗೆ ಮೊಬೈಲಲ್ಲಿ ನನಗೆ ಫೋನ್ ಇತ್ತು. ನನ್ನ ಮನೇಲಿ ಎಂತ ಆಯ್ತು ಅಂದ್ರೆ, ನಮ್ಮ ಗ್ಯಾಸ್ ಅದು ಪೈಪಿಂದ ಸ್ವಲ್ಪ ಪೈಪ್ ಹೋಲ್ ಆಗಿತ್ತು. ಹಾಗೆಂತ ಟೋಟಲ್ ಅದು ಗ್ಯಾಸ್ ಲೀಕ್ ಆಗಲಿ ಸ್ಟಾರ್ಟ್ ಆಯ್ತು. ಮತ್ತೆ ನನ್ನ ತಾಯಿ ಎಂತ ಮಾಡಿದ್ರು, ಅದು ಮೇನ್ ಅನ್ನು ಆಫ್ ಮಾಡಿದ್ರು. ಹಾಗೆ ಎಂತ ಆಗ್ಲಿಲ್ಲ, ಇಲ್ಲದ್ರೆ ಬ್ಲಾಸ್ಟ್ ಆಗ್ತಿತ್ತು ಗ್ಯಾಸಿಂದ. ಹಾಗಾಗಿ ಈಗ ನಾನಿಲ್ಲಿ ದೇವಸ್ಥಾನದಲ್ಲಿ ಸೇವೆ ಮಾಡ್ತಾ ಇದ್ದೇನೆ, ದೇವರಿಗೆ ಅಡಿಗೆ ಮಾಡ್ತಾ ಇದ್ದೇನೆ. ಎಂತ ಹೇಳಿದ್ರು ಅಂದ್ರೆ, ಪ್ರೆಸಿಡೆಂಟ್ ಹೇಳಿದ್ರು, ನೀನಿಲ್ಲಿ ಸೇವೆ ಮಾಡಿದ ಕಾರಣ ರಾತ್ರಾಣಿ ಹೋಗಿ ಅಲ್ಲಿ ಆಫ್ ಮಾಡಿದ ಅಂತ ಹೇಳಿದ್ರು. ಹೇಗೆಂದ್ರೆ ಯೂಶುವಲಿ ನನ್ನ ತಾಯಿ ಅದನ್ನು ಆಫ್ ಮಾಡುವುದಿಲ್ಲ. ಹಾಗಾಗಿ ಸುಹೃದಂ ಸರ್ವಭೂತಾನಂ, ಎಲ್ಲ ಜೀವಿಗಳ ಹಿತೇಶಿ ಕೃಷ್ಣ. ಎಲ್ಲ ಟೈಮಲ್ಲಿ ಅವನ ಅಂದ್ರೆ ಎಲ್ಲ ಕಡೆ ನೋಡ್ತಾ ಇರ್ತಾನೆ. ಇದೇ ಶಾಂತಿಯ ಫಾರ್ಮುಲಾ. ಜ್ಞಾತ್ವ ಶಾಂತಿ ಪೃಚ್ಛತಿ. ನಮ್ಗೆ ಇದು ಗೊತ್ತಾಗ್ಬೇಕು. ಎಂಜಾಯರ್ ಕೃಷ್ಣ, ಕಂಟ್ರೋಲರ್ ಕೃಷ್ಣ, ಎಲ್ಲ ಜೀವಿಗಳ ಹಿತೇಶಿ ಕೃಷ್ಣ. ಈಗ ನಾವು ಹೇಳ್ತೇವೆ ಎಸ್ ನಾನು ಹಿತೇಶಿ. ಇಲ್ಲ, ನಮ್ಗೆ ಎಲ್ಲ ಮೂಮೆಂಟ್ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ಎಂತ ಅಂದ್ರೆ ಸಡನ್ ಆಗಿ ಎಂಥದ್ದು ಪೇರೆಂಟ್ಸ್ಗೆ ಎಂಥದ್ದು ಆಗ್ತದೆ, ಹೃದಯಘಾತ ಆಗ್ತದೆ, ನಾವು ಎಲ್ಲೋ ಇರ್ತೇವೆ, ಹೋಗ್ಲಿಕ್ಕೆ ಆಗ್ತದೆ ಇಲ್ಲ. ಅದು ಕೃಷ್ಣ ಆ ಮೂಮೆಂಟ್ಗೆ ಯಾರು ವ್ಯವಸ್ಥೆ ಮಾಡ್ತಾನೆ. ಯಾಕೆಂದ್ರೆ ಕಾನ್ಸ್ಟೆಂಟ್ ಆಗಿ ಪರಮಾತ್ಮನಾಗಿದ್ದಾನೆ. ಪ್ರಭುಪಾದ ಹೇಳುವಂತ ಎಂತ ಅಂದ್ರೆ, ಈಗ ನಾವು ತುಂಬಾ ಲೈಫ್ ತೆಗಿದ್ದೇವೆ, ಹುಟ್ಟು ಸಾವು, ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಜನನಂ ಪುನರಪಿ ಮರಣಂ, ಈ ರೀತಿ ತೆಗ್ದೇವೆ. ಆದ್ರೆ ಎಲ್ಲ ನಮ್ಮ ಲೈಫಲ್ಲಿ ಕಾನ್ಸ್ಟೆಂಟ್ ಕಂಪೇನಿಯನ್ ಯಾರು? ಪರಮಾತ್ಮ. ನಮ್ಮ ಒಳಗೆ ಸದಾ ಇರ್ತಾನೆ. ನಾವು ಕೆಟ್ಟದ್ದು ಮಾಡ್ಲಿ ಒಳ್ಳೇದು ಮಾಡ್ಲಿ ನಮ್ಮ ಒಳಗೆ ಇರ್ತಾನೆ. ಹಾಗಾಗಿ ಅವೆಂತ ಮಾಡ್ತಾನೆ, ಎನಿ ಮೂಮೆಂಟ್ ನಿಮ್ಗೆ ರೆಸಿಪ್ರೊಕೇಶನ್ ಮಾಡ್ತಾನೆ. ಹಾಗೆ ಸುಹೃದಂ ಸರ್ವಭೂತಾನ, ಎಲ್ಲ ಜೀವಿಗಳ ಉಪಕಾರಿ ಕೃಷ್ಣ, ಹಿತೇಶಿ. ಇದೇ ಶಾಂತಿಯ ಫಾರ್ಮುಲಾ. ಹಾಗಾಗಿ ಶಾಂತಿಯ ಫಾರ್ಮುಲಾ 3: ಭೋಕ್ತಾರ ಕೃಷ್ಣ, ಕಂಟ್ರೋಲರ್ ಕೃಷ್ಣ, ಮತ್ತೆ ವೆಲ್ ವಿಷರ್ ಕೃಷ್ಣ. ಇದನ್ನು ನಾವು ಯಾವಾಗ ಅರ್ಥ ಮಾಡ್ತೇವೆ ಆಗ ನಮ್ಗೆ ಶಾಂತಿ ಸಿಗ್ತದೆ. ಇಲ್ಲ ಶಾಂತಿ ಸಿಗುವುದಿಲ್ಲ. ಖಾಲಿ ಹೀಗೆ ಕೂತ್ಕೊಂಡು ಓಂ ಶಾಂತಿ 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 ಇದು ಹೇಳಿದ್ರೆ ಶಾಂತಿ ಸಿಗುವುದಿಲ್ಲ. ಅಸತೋಮ ಜ್ಯೋತಿರ್ಗಮಯ ಇದ್ರಲ್ಲಿ ನಾವು ಹೇಳ್ತೇವೆ, ಲಾಸ್ಟಿಗೆ ಶಾಂತಿ ಶಾಂತಿ ಹೇಳ್ತೇವೆ. ಇದರಿಂದ ಶಾಂತಿ ಸಿಗುವುದಿಲ್ಲ ಸರ್. ಶಾಂತಿಗೆ ಫಾರ್ಮುಲಾ ಇದು. ಇದನ್ನು ನಾವು ಅಪ್ಲೈ ಮಾಡಬೇಕು, ಶಾಂತಿಯ ಫಾರ್ಮುಲಾ. ಯಾವಾಗ ನಾವು ಇದನ್ನು ಅಪ್ಲೈ ಮಾಡ್ತೇವೆ ಆಗ ನಮಗೆ ನಿಜವಾದ ಶಾಂತಿ ಸಿಗ್ತದೆ. ಎಸ್, ಅಧ್ಯಾಯದ ಸಾರಾಂಶ: ಸನ್ಯಾಸದ ಕರ್ಮಯೋಗ ಯಶ್ರೇಯ, ಕರ್ಮಯೋಗ ಸನ್ಯಾಸ, ಕರ್ಮಯೋಗ ವಿಶೇಷತೆ, ನಿಷ್ಕಾಮ ಕರ್ಮಯೋಗ ಬಂಧನದ ಮುಕ್ತಿ, ಕುರ್ವಾನ್ ಅಪೀನ ಲಿಪ್ಯತೆ, ದೇವೋತ್ತಮ ಪರಮೇಶ್ವರನ ಮನಸ್ಸು ಕೇಂದ್ರೀಕರಿಸುವ ಮೂಲಕ ಮುಕ್ತಿ, ಜ್ಞಾತ್ವ ಮಾಂ ಶಾಂತಿ ಮೃಚ್ಛತಿ. ಎಸ್, ಯಾರ್ದು ಪ್ರಶ್ನೆದಲ್ಲಿ ಕೇಳ್ಬೋದು.